ಅತಿಥಿಯಾಗಿ ಆಗಮಿಸಿರುವ ವಿದ್ಯಾಧರ ಶೆಟ್ಟಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಹೊಸಕರಳು ಸುದ್ದಿ ಮಾಧ್ಯಮ ಮುಖ್ಯಸ್ಥರು ಇವರನ್ನು ನಾನು ಗ್ರಂಥಾಲಯದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಅಬ್ದುಲ್ ಅಜೀಜ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಪೀಠ, जय भारत जननीय तनु जाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಕೋಶ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಚಲ ಗೌತಮ ಜಿನರುತ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರರಿಹ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕವಿ ಗರುಜಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಲರಾಳಿದ ನಾಡೆ, ಡಂಕನ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಪೀಠ, ಜೈ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಗ್ರಂಥಾಲಯ ಸಂಘದ ಅಂಗವಾಗಿ ಪುಸ್ತಕ ಪ್ರದರ್ಶನವನ್ನು ಏರ್ಪಡಿಸಿದ್ದು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಬೇಕಾಗಿ ಗಣ್ಯರಲ್ಲಿ ವಿನಂತಿ. ವಿಶೇಷವಾಗಿ ಓದುವಂಥ ಅಭ್ಯಾಸವನ್ನು ನಾವೆಲ್ಲ ಬೆಳೆಸ್ಕೋಬೇಕು. ವಿದ್ಯಾರ್ಥಿಯಾಗಿ ಇರುವಾಗ ನಾನು ಯಾವಾಗಲೂ ಲೈಬ್ರರಿಯಲ್ಲೇ ಕೂತ್ಕೊಳ್ತಿದ್ದೆ. ಯಾಕಂದರೆ ನಾವು ಹುಟ್ಟಿದ್ದೆಲ್ಲ ತುಂಬ ಬಡತನದಲ್ಲಿ, ನಮಗೆ ಬುಕ್ಸೇ ಇಲ್ಲ.
ಮನೆಯಲ್ಲಿ ತಂದೆ ತಾಯಿಯರು ಬುಕ್ಕು ಕೊಡಲಿಕ್ಕೂ ನಮ್ಮ ಹತ್ರ ಹಣ ಇಲ್ಲ. ನಾನು ಬೆಳಿಗ್ಗೆ ಬೇಗ ಹೋಗ್ಬಿಟ್ಟು ಲೈಬ್ರರಿಯಲ್ಲಿ, ಶಾಲೆ ಲೈಬ್ರರಿ ಇದೆ ನಮ್ಮಲ್ಲೆಲ್ಲ ಶಾಲೆ ಲೈಬ್ರರಿ ಇರ್ತದೆ, ಅದರಲ್ಲಿ ಹೋಗಿ ಕೂತು ಶಾಲೆಗೆ ಸಂಬಂಧಪಟ್ಟದ್ದೆಲ್ಲ ಅಲ್ಲಿ ನೋಟ್ ಮಾಡ್ಕೊಳ್ತಿದ್ದೆ. ಇಂಪಾರ್ಟೆಂಟ್ ಉದಾಹರಣೆ, ನಾನು ಕಲ್ತಿದ್ದು ಕನ್ನಡ ಮೀಡಿಯಮಲ್ಲಿ, ಅದು ಎಲ್ಲ ಬರ್ಕೊಳ್ತಾ ಇದ್ದೆ. ಬರ್ಕೊಂಡ ನಂತರ ಟೀಚರ್ ಪಾಠ ಮಾಡುವಾಗ ನಾನು ನೋಡ್ತಾ ಇದ್ದೆ. ಈಗ ನನಗೆ ಅದು ಇವ್ರು ಹೇಳುವಾಗ ನನಗೆ ಅನುಭವ ಆಯಿತು. ನಿನ್ನೆ ನನ್ನ ಹತ್ರ ಬಂದರು, ನೀವು ನೋಂದಣಿ ಮಾಡಬೇಕು. ನಾನು ಇಲ್ಲ ಮಾರ್ರೆ, ಈ ಮುನ್ಸಿಪಾಲ್ಟಿ ಸೇರಿದ ಮೇಲೆ 30 ವರ್ಷಗಳ ಕಾಲ ಬೇರೆ ಯಾವ ಬುಕ್ಕು ಓದಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಕಾಲ್ ಮಾಡ್ತಾರೆ, ಸಾರ್ ನೀರು ಬರಲಿಲ್ಲ, ಕಸ ತೆಗಿಲಿಲ್ಲ, ಮತ್ತು ಲೈಟ್ ಉರಿಯೋದಿಲ್ಲ ಸಾರ್, ಮತ್ತು ಇಲ್ಲಿ ಗಲೀಜು ನೀರು ಬಿಡ್ತಾರೆ, ಇಲ್ಲಿ ಇದಿದೆ ಸಾರ್ ಅಂತ ಫೋನ್ ಮಾಡ್ತಾರೆ. 10 ಗಂಟೆವರೆಗೂ ಆ ಫೋನ್ಗಳೆಲ್ಲ ಅಟೆಂಡ್ ಮಾಡೇ ಸಾಕಾಗ್ತದೆ. ಪೇಪರ್ ನೋಟಿಗೂ ಆಗೋದಿಲ್ಲ. ಆಫೀಸಲ್ಲಿ ಬಂದು ಕೂಡಲೇ ಇಲ್ಲಿ ಸರದಿಯ ಸಾರು ಒಬ್ಬೊಬ್ಬರೇ ಬರ್ತಾರೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆಂದರೆ, ವಿದ್ಯಾರ್ಥಿ ಇರುವಾಗಲೇ ಎಲ್ಲವನ್ನ ಕಲಿಬೇಕು. ಆನಂತರ ನಾವು ಏನಾದರೂ ಕೆಲಸಕ್ಕೆ ಸೇರಿದರೆ ನಮ್ಮ ಒತ್ತಡ ಒಂದೇ ಅಲ್ಲ. ಮದುವೆ ಆದರೆ ಮಕ್ಕಳು, ಒಂದು ಕಡೆ ಹೆಂಡತಿ, ಒಂದು ಕಡೆ ಗಂಡ, ಸಮಯನೇ ಸಿಗುವುದಿಲ್ಲ. ಈ ಜೀವನ ಉಂಟಲ್ಲ, ನನಗೆ ಚಿಕ್ಕವರು ಒಬ್ಬರು ಹೇಳ್ತಾ ಇದ್ರು, ಏನು ಗೊತ್ತಾ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತೇಳಿ. ನನಗೆ ಈಗ ಅರ್ಥ ಆಯಿತು, ಆಗ ಅರ್ಥ ಆಗಲಿಲ್ಲ ಅದು ಆ ಪದ. ಯಾಕಂದರೆ ಈಗ ಸಮಯವೇ ಇಲ್ಲ. ಈಗ ನೋಡಿ, ಬೆಳಿಗ್ಗೆ ನಾನು 4 ಗಂಟೆಗೆ ಹೇಳ್ತೀನಿ, ಬೇರೆ ಏನು ಓದೋದಿಲ್ಲ ಮರ. ಒಂದು ದೇವ್ರ ಹತ್ರ ಪ್ರಾರ್ಥನೆ, ದೇವರೇ ಈ ದಿನವನ್ನು ದಾನವಾಗಿ ಕೊಟ್ಟಿದೆಯಲ್ಲ, ಅದಕ್ಕೆ ನಿನಗೆ ಸ್ತೋತ್ರಪ್ಪ. ಆಮೇಲೆ ಸ್ವಲ್ಪ ಬೈಬಲ್ ಓದ್ತೀನಿ. ನಾನು ಹೇಳಿದೆ ಒಂದು ಬೈಬಲ್ ಇಡಿ ಅಂತೇಳಿ, ನಾನು ಬರ್ತೀನಿ ನಿಮ್ಮಲ್ಲಿಗೆ ಅಂತ ಬೈಬಲ್ ಓದ್ತೀನಿ ನಾನು. ಬೈಬಲ್ ಓದಿ ಮತ್ತೆ ನಾನು ವಾಕಿಂಗ್ ಮಾಡಿ 1 ಗಂಟೆ ಕಾಲ ವಾಕಿಂಗ್ ಮಾಡಿ, ಅರ್ಧ ಗಂಟೆ ಯೋಗ ಮಾಡಿ, ಸ್ನಾನ ಮಾಡಿ, ಮನೆಯಲ್ಲಿ ಏನೂ ತಿನ್ನಲ್ಲ. 1 ವರ್ಷ ಆಯಿತು ಮನೆಯಲ್ಲಿ ತಿಂಡಿನೇ ತಿನ್ನಲ್ಲ. ಹಾಗಾದರೆ ಹೇಗೆ ಜೀವನ? ಇಲ್ಲ, ರಾಗಿ ಗಂಜಿ ಇದೆ, ಅದನ್ನು ಕುಡಿದು ಬರ್ತೇನೆ, ಹೆಲ್ತಿಗೆ ಒಳ್ಳೇದು ಎಂಬುದಾಗಿ. ಬೇರೆ ಏನೂ ತಿನ್ನಲ್ಲ. 4 ಬಾದಾಮಿ ಕಾಳುಗಳನ್ನು ರಾತ್ರಿ ನೀರಲ್ಲಿ ಹಾಕಿ ತಿಂದು ಮಧ್ಯಾಹ್ನವರೆಗೂ ಏನೂ ತಿನ್ನಲ್ಲ. ಯಾರು ಕೊಟ್ಟರು ತಿನ್ನಲ್ಲ. ಮಧ್ಯಾಹ್ನ ಒಂದಿಷ್ಟು ಊಟ, ನಾರ್ಮಲ್ ಊಟ. ಯಾಕೆ ನಿಮಗೆ ಹೇಳ್ತಾ ಇದ್ದಾರೆ? ಪುರುಸೊತ್ತಿಲ್ಲ ನಮಗೆ. ಎಲ್ಲಿ ಚಹಾ ಕುಡಿಲಿಕ್ಕೂ ಪುರುಸೊತ್ತಿಲ್ಲ, ಎಲ್ಲೂ ಟೈಮೂ ಇಲ್ಲ. ಅಲ್ಲಿ ಹೋದರೆ ಫೋನ್ ಮತ್ತು ಸಾರ್ ಇಲ್ಲಿ ಬನ್ನಿ ಸಾರ್, ಇಲ್ಲಿ ಪ್ರಾಬ್ಲಮ್ ಇದೆ ಅಂತ. ಯಾಕೆ ನಾನು ಹೇಳ್ತಾ ಇದ್ದೆ ಅಂದರೆ, ಈಗಿನ ವಿದ್ಯಾರ್ಥಿ ಜೀವನದಲ್ಲಿರುವಾಗ ಆದಷ್ಟು ನಾವು ಕಲಿಬೇಕು. ಏನು ಇದೆಯಲ್ಲ, ಮಂಡೆ ತುಂಬಿಕೊಳ್ಬೇಕು. ಈ ಭಂಡಾರ ಅಂತ ಹೇಳ್ತಾರೆ, ಗ್ರಂಥದ ಭಂಡಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಒಂದು ಅಲ್ವಾ, ಅದೆಲ್ಲ ಆದಷ್ಟು ನಾವು ಕಲಿಬೇಕು. ಸಮಯ ಸಿಕ್ಕಾಗೆಲ್ಲ, ಸಮಯ ಮನೆಯಲ್ಲಿದ್ದಾಗಲೂ ಸಹ ನಾವು ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಮಾಡಬೇಕು. ಯಾವುದು ಪಾಠ್ಯ ಪುಸ್ತಕಗಳನ್ನು ಓದಬೇಕು. ನಿಮಗೆ ಈಗಿನ ಮಕ್ಕಳು ಹೆಚ್ಚಾಗಿ ಪಾಠ್ಯ ಪುಸ್ತಕಗಳನ್ನು ಕಲಿಬೇಕು. ಸಬ್ಜೆಕ್ಟ್ಗಳನ್ನು ಟೀಚರ್ ಏನು ಅಲ್ಲಿ ಪಾಠ ಮಾಡಿದ್ದಾರೆ, ಶಾಲೆಯಿಂದ ಬಂದ ನಂತರ ಅದೆಲ್ಲ ತಿರುವಾಗಬೇಕು. ನನಗೆ ನನ್ನ ಗುರುಗಳೇ ಹೇಳ್ಕೊಟ್ರು, ನೀವು 10 ಬಾರಿ ಓದೋದಂದರೆ 1 ಬಾರಿ ಬರೆಯೋದೊಂದೇ ಅಂತೇಳಿ. ಆಗ ನಾನು ಮನೆಗೆ ಬಂದು ನಾನೆಲ್ಲ ಡ್ರಾಯಿಂಗ್ ತುಂಬ ಬರಿತಾ ಇದ್ದೆ. ಟೀಚರ್ ಏನು ಹೇಳ್ಕೊಟ್ರು ಎಲ್ಲ ಪಾಠಗಳನ್ನು ಬರಿತಾ ಇದ್ದೆ. ಅದು ನೆನಪಲ್ಲಿ ಉಳಿತಿತ್ತು. ಓದಿದರೆ ಒಮ್ಮೆ ನೆನಪಲ್ಲಿ ಉಳಿಯೋದಿಲ್ಲ ನನಗೆ. ಆ ರೀತಿ ನಾವು ಏನು ಮಾಡಬೇಕು, ಈ ವಿದ್ಯಾರ್ಥಿಗಳಿರುವಾಗಲೇ ಕಲಿಬೇಕು. ಮತ್ತು ಜನರಲ್ ನಾಲೆಜನ್ನು ಆದಷ್ಟು ನಾವು ಕಲಿಬೇಕು. ಯಾಕಂದರೆ ಇವತ್ತು ಕಾಂಪಿಟೇಷನ್ ಇದೆ ಇವತ್ತು. ಯಾಕಂದರೆ 99-100% ನಾವೆಲ್ಲ ಇರುವಾಗಿಲ್ಲ ಮಾಡಿದ್ದೀವಿ. ಇದರಲ್ಲಿ ಜಸ್ಟ್ ಪಾಸ್ ಆದರೆ ಸಾಕು ನಾವು. ಆಗ 35 ಬಂದರೆ ನಾವೇ ಗ್ರೇಟ್. ಈಗ ಆಗಿಲ್ಲಮ್ಮ. ಈಗೆಲ್ಲ ಮಕ್ಕಳು 99.97 ಲೆಕ್ಕ ಹಾಕೊಳ್ಳಿ. ಓನ್ಲಿ ಒಂದು 0.3% ಕಡಿಮೆ. ಹಾಗಾಗಿ ಕಾಂಪಿಟೇಷನ್ ಇದೆ ನಮಗೆ ವಿದ್ಯಾರ್ಥಿ ಜೀವನದಲ್ಲಿ. ಈಗ ಎಜುಕೇಷನ್ ಅಂದರೆ ಅಷ್ಟು ಬೆಳೆದಿದೆ. ಮಕ್ಕಳು ಅಷ್ಟು. ಈಗ ನನ್ನ ಮೊಮ್ಮಗಳಿದ್ದಾಳೆ, LKG ಹೋಗ್ತಾಳೆ. ಅವಳು ಎಷ್ಟು ಕ್ಲೀನಾಗಿ ಇಂಗ್ಲೀಷ್ ಮಾತಾಡಿ ನನಗೆ ಬರುವುದಿಲ್ಲ. ಅವಳು ಅಷ್ಟು ಕ್ಲೀನಾಗಿ, ಅಷ್ಟು ಇಂಗ್ಲೀಷನ್ನು ನೀಟಾಗಿ ಮಾತಾಡ್ತಾಳೆ ನೋಡಿ. ಯಾಕಂದರೆ ಈಗಿನ ಮಕ್ಕಳು ಅಷ್ಟು ಶಾರ್ಪ್ನೆಸ್ ಇದ್ದಾರೆ.
ಹಾಗಾಗಿ ನಾನು ಹೇಳೋದ ಮಕ್ಕಳು ಏನು ನಿಮ್ಮ 1ನೇ ತರಗತಿಯಿಂದ PUCವರೆಗೆ ಒಳ್ಳೆ ಕಲಿಬೇಕು ಮಕ್ಕಳು. ಆಗ ಕಲಿತ್ರೆ ನಿಮಗೆ ಭವಿಷ್ಯದಲ್ಲಿ ಒಳ್ಳೆ ಸ್ನಾತಕೋತ್ತರ ಪದವಿಗಳನ್ನು ಪಡೀಬೋದು, ಇಂಜಿನಿಯರಿಂಗ್ ಮಾಡ್ಬೋದು. ಒಳ್ಳೆ ನಾಲೆಜ್ ನೀವು ಬಂದರೆ IAS ಮಾಡ್ಬೋದು, IPS ಮಾಡ್ಬೋದು. ನೋಡಿ, ಈ ಒಳ್ಳೆ ಆಡಳಿತ ನಡೆಸಲಿಕ್ಕೆ ನಿಮಗೆ ಶಕ್ತಿ ಇದೆ. ಯಾಕಂದರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಈ ಅವಧಿಯನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ ಮಕ್ಕಳ. ಇದು ಮತ್ತೆ ಸಿಗಲ್ಲ. ಕಳೆದು ಹೋದ ದಿನ ಮುಂದೆ ನಮಗೆ ಬರಲ್ಲ. ನಾನು ಎಣಿಸಿದೆ, ನಾನು ಚಿಕ್ಕವನಿರುವಾಗ ನಾನು ಹೀಗೆ ಇರ್ತೀನಿ ಅಂತ ಅಂದರು. ಎಲ್ಲ ಕೂದಲೆಲ್ಲ ಬೆಳಗಾಯ್ತು ಮಾಡಿ. ನಾನು ಮೊನ್ನೆ ನೋಡ್ತೀನಿ, ಅಯ್ಯೋ ಪ್ರಾಯ ಆಗಿದೆ ನೋಡಿ ಅಲ್ವಾ. ಮಗು ಬೇರೆ, ಯೌವನ ಆದಮೇಲೆ ಪ್ರಾಯ ಆಗ್ತದೆ ಅಲ್ವಾ. ನಾನು ಎಣಿಸಿದ್ದೆ ಹೀಗೆ ಇರ್ತೀನಿ. ನನ್ನ ಮನಸ್ಸಲ್ಲಿ ನಾನು ಯಾರ ಹತ್ರ ಹೇಳಿಲ್ಲ. ಸ್ಟೂಡೆಂಟ್ ಇದ್ದಾಗಲೇ ನಾನು ಹೀಗೆ ಎಂಬುದಾಗಿ ಎಣಿಸಿದೆ. ಆದರೆ ಕಾಲ ಕಳೆದಾಗೆ ನಮ್ಮ ಪ್ರಾಯ ಕಡಿಮೆ ಆಗ್ತದೆ, ನಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ನೆನಪಿನ ಶಕ್ತಿ ಒಂದೊಂದು ದಿನ ಕಳೆದಾಗೆ ನಾವು ಎಲ್ಲಿಗೆ ಹತ್ತಿರ ಆಗ್ತೀವಿ, ಬರ್ತ್ಡೇ ಮಾಡ್ಕೊಳ್ತೀವಿ ನಾವು ಸಂಭ್ರಮದಿಂದ. ಆದರೆ ಅವನಿಗೆ ಗೊತ್ತಿಲ್ಲ ನಾನು ಬೇಗ ಹೋಗ್ತೀನಿ ಅಂತೇಳಿ. ಸಾವು ಸಮೀಪವಾಗಿದೆ ಅಂತೇಳಿ ಗೊತ್ತಿಲ್ಲ. ಎಂಜಾಯ್ ಮಾಡ್ತಾರೆ ಬರ್ತ್ಡೇ ಎಲ್ಲ ಮಾಡಿ ಅಲ್ವಾ. ಒಂದೊಂದು ದಿನವನ್ನು ನಾವು ಬೆಲೆ ಉಳ್ಳದಾಗಿ ನಾವು ಪರಿಗಣಿಸಬೇಕಿವತ್ತು. ನೋಡಿ, ಸೂರ್ಯ ಇವತ್ತು ನಾನು ಆಫೀಸಿಗೆ ಬರೆದಿದ್ದರೆ ಸೂರ್ಯ ಬರದೇ ಇರುವುದಿಲ್ಲ. ತನ್ನಷ್ಟಕ್ಕೆ ತಾನು ನೋಡಿ ಅಲ್ಲಿ ಮೂಡಣದಲ್ಲಿ ಏನು ಮಾಡ್ತಾನೆ, ಪೂರ್ವದಲ್ಲಿ ಅವನಷ್ಟಕ್ಕೆ ಮೇಲೆ ಬರ್ತಾನೆ. ನೋಡಿ 4 ಗಂಟೆ ನೋಡಿ ಆ ಮೋಡುಗಳೆಲ್ಲ ಸರಿದಾಗ ಮೂಡ್ತಾ ಬರ್ತಾನೆ. ಸಂಜೆ ಆಗುವಾಗ ಏನಾಗ್ತಾನೆ, ಹೋಗಿ ಮುಳುಗ್ತಾನೆ. ಅವನ ಕೆಲಸ ನಿಲ್ಲಿಸಿಲ್ಲ. ಅವನ ಕೆಲಸ ನಿಲ್ಲಿಸಿದರೆ ಏನಾಗ್ತದೆ, ಇಡೀ ಅಲ್ಲಕೊಲ್ಲಗಳು ಆಗ್ತದೆ ಪ್ರಪಂಚನೇ. ನೋಡಿ, ದೇವರ ಸೃಷ್ಟಿ ಅಷ್ಟು ಸುಲಭ ಇಲ್ಲ. ಇದೆಲ್ಲ ದೇವರ ಸೃಷ್ಟಿ. ನಾವು ಎಣಿಸ್ತೀವಿ, ಮರ್ಯ ಸೂರ್ಯ ಬಂದರೆ ಬೇಸರ ಮಾಡ್ತೀವಿ, ಮಳೆ ಬಂದರೆ ಬೇಸರ ಮಾಡ್ತೀವಿ, ಅಂಗಳದಲ್ಲಿ ನೀರು ಬಂದರೆ ಮುನ್ಸಿಪಾಲ್ಟಿಗೆ ಫೋನ್ ಮಾಡ್ತೀವಿ, ಇಲ್ಲ ಅಂಗಳದಲ್ಲಿ ನೀರು ಮತ್ತು ಎಲ್ಲಿರೋದು ನೀರು. ಪ್ರಕೃತಿ ಇದೆಲ್ಲ ದೇವರ ಸೃಷ್ಟಿ. ಹಾಗಾಗಿ ಈ ಪ್ರಾಯದಲ್ಲಿ ಮಕ್ಕಳು ಒಳ್ಳೆ ಕಲಿಬೇಕು. ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ಹಿಂದೋಗಬೇಡಿ. ಏನೇ ಕಷ್ಟ ಇದ್ದರೂ ಒಳ್ಳೆ ಕಲಿಬೇಕು. ನೋಡಿ, ನಾನು ಕಲ್ತಿದ್ದಕ್ಕೆ ನಾನು ಈ ಸ್ಥಾನದಲ್ಲಿದ್ದೀನಿ. ಎಷ್ಟು ಚಿಕ್ಕವರಿಗೂ ತುಂಬ ಕಷ್ಟಪಟ್ಟೆ ನಾವು. ಒಂದು ಹೊತ್ತಿಗೂ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ತೊಂದರೆ ಇಲ್ಲ. ಆದರೆ ನಮ್ಮದು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗದಿಂದ ಒಂದು 30 ಕಿಲೋಮೀಟರ್ ದೂರ ಒಂದು ಹಳ್ಳಿ ನಮ್ಮದು. ಅಲ್ಲಿ ತುಂಬ ಭಂಗ. ಎಲ್ಲ ವ್ಯವಸಾಯ ಮಾಡಬೇಕು, ಬೆಳಿಬೇಕು, ತಿನ್ನಬೇಕು. ಇವತ್ತು ಕೆಲಸ ಮಾಡಿದರೆ ಮಾತ್ರ ಊಟ, ಇಲ್ಲಿದ್ರೆ ಇಲ್ಲ, ಹಾಗೇ ಮಲಗಬೇಕಾಗ್ತದೆ. ಅಂಥ ಒಂದು ಗ್ರಾಮದಲ್ಲಿ ಬೆಳೆದು, ಭಂಗದಲ್ಲಿ ಬೆಳೆದು ನಾನು SLCವರೆಗೂ ಅಲ್ಲೇ ಕಲಿತು ಡಿಗ್ರಿಯನ್ನು ನಾನು ಶಿವಮೊಗ್ಗದಲ್ಲಿ ಮಾಡಿದೆ. ದೇಶೀಯ ವಿದ್ಯಾಶಾಲೆ, ನಾನು ಪ್ರೈವೇಟ್ ಶಾಲೆ ಕಾಲೇಜಲ್ಲಿ ಕಲ್ತಿದ್ದು. ನನಗೆ ಒಂದು ಸೀಟ್ ಸಿಕ್ತು ನೋಡಿ. ನಾನು ಅಷ್ಟು ಕಷ್ಟದಲ್ಲಿ ಕಲಿತು ಗೌರ್ಮೆಂಟ್ ಕಾಲೇಜಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತು ಒಂದು ಪ್ರೈವೇಟ್ ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ಒಂದು ಒಳ್ಳೆ ರ್ಯಾಂಕ್ ಬರುವಂಥ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ತು. ಯಾಕೆ ಹೇಳಿ, ನನ್ನ ಅಂಕಲ್ ಲೆಕ್ಚರ್ ಆಗಿದ್ರು. ನನ್ನ ಅಂಕಲು ಎಕನಾಮಿಕ್ಸ್ ಲೆಕ್ಚರ್ ಆಗಿದ್ರು. ಅವ್ರು ಹೇಳಿದ್ರು, ನೀನು ಇಲ್ಲೇ ಕಲಿಬೇಕಣೋ, ಇಲ್ಲೇ ಕಲಿತು ನೀನು ಮುಂದೆ ಹೋಗ್ಬೇಕು ನೋಡಿ, ಬೇರೆ ಕಡೆ ಹೋಗ್ಬೇಡ, ನಾನು ಅದನ್ನು ನಿನಗೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಎಂಬುದಾಗಿ ಅವರು ನನ್ನ ಕಾಲೇಜ್ ಸೇರಿಸಿದ್ರು. ಆಗ ಎಷ್ಟು ಗೊತ್ತುಂಟ ಫೀಸು, ಯಾರೂ ನಂಬುವುದಿಲ್ಲ. ಫಸ್ಟ್ ಇಯರ್ಗೆ 25 ರೂಪಾಯಿ ಫೀಸ್ ಕಟ್ಟಿ ಸೇರಿದ್ದೀನಿ ನಾನು. 25 ರೂಪಾಯಿ. 2ನೇ ವರ್ಷಕ್ಕೆ 50 ರೂಪಾಯಿ. 3ನೇ ವರ್ಷಕ್ಕೆ ನಾವು ತುಂಬ ಕಡಿಮೆ, ಯಾಕಂದರೆ ಒಂದು 100-125 ರೂಪಾಯಿ. ಯಾಕಂದರೆ ಆಗ ಅಷ್ಟು ಶಿಕ್ಷಣಕ್ಕೆ ಅಷ್ಟು ಒಳ್ಳೆಯ ಮಹತ್ವ ಇತ್ತು. ಆಗ ಮಕ್ಕಳನ್ನು ಸೇರಿಸ್ತಾಯಿದ್ರು ಶಾಲೆಗೆ, ಅವರೇ ಕರೆದು ಪ್ರೈವೇಟ್ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ. ಇವತ್ತು ನಾನು ಯಾಕೆ ನಿಮಗೆ ಹೇಳ್ತೇನೆಂದರೆ, ಆ ಶಿಕ್ಷಣ ಹೊಂದಿದ್ದರೆ ನಾವು ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು. ಶಿಕ್ಷಣ ಇಲ್ಲದಿದ್ದರೆ ಖಂಡಿತವಾಗಿ ನಮಗೆ ಯಾರೂ ರೆಸ್ಪೆಕ್ಟ್ ಕೊಡೋದಿಲ್ಲ, ನಮಗೆ ಯಾರೂ ಗೌರವ ಕೊಡೋದಿಲ್ಲ, ನಮಗೆ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ. ಶಿಕ್ಷಣ ಇದ್ದರೆ, ಕಲಿತ್ರೆ ನಮ್ಮ ಸ್ವತಂತ್ರವಾಗಿ ನಾವು ಎಲ್ಲಿ ಬೇಕಾದ್ರೂ ನಾವು ಕೆಲಸ ಮಾಡ್ಬೋದು. ಹೆಣ್ಣು ಮಕ್ಕಳು ಹೆಚ್ಚಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಶಾಲೆಯನ್ನು ಬಿಡಬೇಡಿ. ದಯಮಾಡಿ
ಡಿಗ್ರಿ ಆದರೂ ತೊಂದರೆ ಇಲ್ಲ, ಕಲಿಬೇಕು ನೀವು. ಯಾವುದು ಬಿಕಮ್ ಇರಲಿ, ಸೈನ್ಸ್ ಇದ್ರೆ ನಿಮಗೆ ಕಷ್ಟ ಇದ್ರೂ ತೊಂದರೆ ಇಲ್ಲ, ಬಿಕಮ್ ಆದರೂ ನೀವು ಮಾಡಿ ಕಾಲೇಜನ್ನು ಯಾವುದೇ ಕಾರಣಕ್ಕೂ ಶಾಲೆಯನ್ನು ಬಿಡದೆ ಮಕ್ಕಳು ಕಂಪ್ಲೀಟು ಒಂದು ಶಿಕ್ಷಣವನ್ನು ಪದವಿಯನ್ನು ಪಡಿಬೇಕು. ಹಾಗಿದ್ದರೆ ನಮ್ಮ ಕಾಲ ಮೇಲೆ ನಾವು ನಿಲ್ಲಿಕ್ಕೆ ಸಾಧ್ಯ. ಎಲ್ಲಿ ಬೇಕಾದರೂ ನಾವು ಮಾತಾಡ್ಬೋದು, ಇಲ್ಲಿದ್ದರೆ ಏನು ಮಾತಾಡಲಿಕ್ಕೂ ಆಗೋದಿಲ್ಲ. ಶಿಕ್ಷಣ ಇದ್ದರೆ ನಾವು ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು. ಇದು ನನ್ನ ಅನುಭವ ಕೂಡ ಒಂದು. ಯಾಕಂದರೆ ತಿಳುವಳಿಕೆ ಎಂಬುದು ದುಡ್ಡಿಂದ ಬರುವುದಿಲ್ಲ, ಹಣಕಾಸಿನಿಂದ ಬರುವುದಿಲ್ಲ. ಹಣಕಾಸು ನಾವು ಮಾಡಿದರೆ ಏನು ಮಾಡ್ತದೆ, ಕಳ್ಳರು ಬಂದು ಕತ್ಕೊಂಡು ಹೋಗ್ತಾರೆ. ಇವತ್ತು ಪೇಪರ್ ನೋಡಿದ್ರ, ಉಡುಪಿಯಲ್ಲಿ ಒಂದು ಮನೆಯಲ್ಲಿ ದೊಡ್ಡ ಕಳ್ಳತನ ಮಾಡಿದ್ದಾರೆ. ಶಿಕ್ಷಣ ಯಾರೂ ಕದಿಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಇದ್ದರೆ ಯಾರೂ ನಮ್ಮಿಂದ ಕದಿಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲಿ ಬೇಕಾದ್ರೂ ನಾವು ಜೀವನ ಮಾಡೋದು. ಹಾಗಾಗಿ ನಾನು ಮಕ್ಕಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಶಾಲೆಯನ್ನು ಮಿಡ್ಲಲ್ಲಿ ಮೊಡಕು ಮಾಡಬೇಡಿ. ಶಾಲೆಯನ್ನು ಕಂಪ್ಲೀಟು ಒಂದು ಒಳ್ಳೆಯ ಎಜುಕೇಷನ್ ಮಾಡಿ ಜನರಲ್ ನಾಲೆಜ್ ಬೆಳೆಸ್ಕೊಳ್ಳಿ. ಇವತ್ತು ಕಾಂಪಿಟೇಷನ್ ಎಲ್ಲ ಕಡೆ, ಯಾವುದೇ ಉದ್ಯೋಗ ಬೇಕಾದರೂ ಪ್ರೈವೇಟ್ ಬೇಕಾದರೂ ಅದರಲ್ಲಿ ಜನರಲ್ ನಾಲೆಜ್ ಬೇಕು. ಇದು ಈ ರೀತಿ ನಾವು ಆ ವಿದ್ಯಾಭ್ಯಾಸವನ್ನು ಕಲಿಬೇಕು. ಅದರೊಂದಿಗೆ ಅವಶ್ಯಕತೆ ಇದ್ದಾಗ ಲೈಬ್ರರಿಯಲ್ಲಿ ನಿಮಗೆ ಬೇಕಾದ ಎಲ್ಲ ಬುಕ್ಗಳಿದೆ, ನೋಡಿದೆ ನನ್ನಲ್ಲಿ. ಬೇರೆ ಪಂಚಾಯತ್ ರಾಜ್ ಇದೆ, ಎಲ್ಲ ವಿವಿಧ ನಾನು ನೋಡಿದೆ. ನಿಜವಾಗ್ಲೂ ಲೈಬ್ರರಿ ನಾನು ಒಮ್ಮೆ ಆಗ ಬಂದಾಗ ನಾನು ಮಾತ್ರ ಒಳಗೆ ಬಂದಿದ್ದೆ. ಈ ಸತಿ ಬರಲೇ ಇಲ್ಲ, ಒಳಗೆ ಹೋಗಲಿಲ್ಲ, ಪುರ್ಸೊತ್ತಿಲ್ಲ. ಈಗ ಕಮಿಷನ್ ಆದಮೇಲೆ ಪುರ್ಸೊತ್ತೇ ಇಲ್ಲ ನಾನು. ಆಗ ಮುಖ್ಯಾಧಿಕಾರಿ ಇದ್ದಾಗ ಹೋಗಿ ಅಲ್ಲೆಲ್ಲ ಕೂತು ಓದ್ತಾ ಇದ್ದೆ. ಈಗ ಸಮಯ ಇಲ್ಲ. ಯಾಕಂದರೆ ಸಮಯವ ನಮಗೆ ಇನ್ನೂ 4 ಗಂಟೆ ಸಮಯ ಕೊಟ್ಟಿದ್ದರೆ ನನಗೆ ಅನುಕೂಲ ಆಗ್ತಿತ್ತು. ಸಮಯ ಸಿಗ್ತಾ ಇಲ್ಲ. ಬೆಳಗ್ಗೆ 7 ಗಂಟೆ ಬಂದರೂ ಇನ್ನೂ 4 ಗಂಟೆ ನನಗೆ ಸಮಯ ಸಿಗ್ತಾ ಇಲ್ಲ. ಕೊರತೆಯಿಂದ ನಾನು ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮಕ್ಕಳು ಈ ಸಮಯದಲ್ಲೇ ತಾವು ಒಳ್ಳೆ ಕಲೀರಿ. ಲೈಬ್ರರಿಯಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಅಲ್ಲಿ ಕೂತು ಸ್ವಲ್ಪ ಕಲೀರಿ. ಜನರಲ್ ನಾಲೆಜಲ್ಲಿ ಬೆಳೆಸ್ಕೊಳ್ಳಿ. ಒಳ್ಳೆ ವಿದ್ಯಾರ್ಥಿಗಳಾಗಿ, ಒಳ್ಳೆ ಜ್ಞಾನವಂತರಾಗಿ, ಒಳ್ಳೆ ಸಮಾಜದ ಮುಖಿಗಳಾಗಿ ನಾನು ಅಂತ ಕೇಳ್ಕೊಳ್ತಾ ನನಗೆ ಇಲ್ಲಿ ಕರೆದು 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಲೈಬ್ರರಿ ಮೇಲ್ವಿಚಾರಕರಿಗೆ ಮತ್ತು ವೇದಿಕೆಯಲ್ಲಿ ಎಲ್ಲರಿಗೂ ನಾನು ವಂದಿಸುತ್ತಾ ನಾನು ಮಾತನಾಡಿಸ್ತೇನೆ. ನೀವು ಒಂದು ಸಲ ರೆಹನಾ ಬಾನು ಮೇಡಮ್ ಕೆಳಗೆ ಲೈಬ್ರರಿಯಲ್ಲಿ ಕೆಲವು ನುಡಿಮುತ್ತುಗಳನ್ನು ಹಾಕಿದ್ದಾರೆ. ಮೊದಲು ಹೋಗಿ ಲೈಬ್ರರಿಯಲ್ಲಿ ಓದಲಿಕ್ಕೆ ಆಸಕ್ತಿ ಇಲ್ಲದಿದ್ದರೆ ಮೊದಲು ಹೋಗಿ ಒಮ್ಮೆ ಅದನ್ನು ನೋಡಿ ಅದು ಎಂಥ ಅದರ ಅರ್ಥವನ್ನು ಮಾಡಿಕೊಳ್ಳಿ. ಇಲ್ಲಾಂದರೆ ಅವ್ರ ಹತ್ರ ಕೇಳಿ. ಅವರು ಬಹಳ ಶ್ರದ್ಧೆಯಿಂದ ಪುಸ್ತಕಗಳನ್ನು ಓರಣವಾಗಿಟ್ಟು ಬಹುಶಃ ನಿಮಗೆ ಚಂದ ಮಾಡಿ ಅವರು ಕೊಡ್ತಾರೆ ಪುಸ್ತಕವನ್ನು. ಅದನ್ನು ನೋಡಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ತುಂಬ ಜ್ಞಾನ ಸಿಗ್ತದೆ ಅಂತ ಅನ್ನಿಸ್ತದೆ ನನಗೆ. ಮತ್ತೆ ಪುಸ್ತಕಗಳನ್ನು ಓದಿನಿ. ಇಲ್ಲಿ ಒಂದು ಮಾತು ಇದೆ, ಆನೋ ಭದ್ರಾಹ ಕೃತವೋ ಯಾಂತು ವಿಶ್ವತಃ ಅಂತ. ಆಲ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದ ಸೈಡ್ಸ್ ಅಂತ. ಎಲ್ಲ ಕಡೆಯಿಂದಲೂ ನಮಗೆ ಜ್ಞಾನವು ನುಗ್ಗಿ ಬರಬೇಕು. ಜ್ಞಾನ ನುಗ್ಗಿ ಬಂದರೆ ಸಾಕಾಗ್ತದಾ? ನಾವು ಅದನ್ನು ತಗೊಳ್ಬೇಕಲ್ವ? ನಮಗೆ ಬೇಕು ಅಂತ ಅದು ಅನ್ನಿಸ್ಬೇಕು, ನಾವು ಅದನ್ನು ತಗೊಳ್ಬೇಕು. ಜ್ಞಾನಗಳು ನಮಗೆ ಒಳ್ಳೆಯದು ಕೆಟ್ಟದ್ದು ತುಂಬ ಸಿಗ್ತದೆ ಹೊರಗಿಂದ. ಒಳ್ಳೆಯದನ್ನು ನಾವು ತಗೊಳ್ತೇವೆ, ಹಾಗೆ ಇದನ್ನು ಸಹ ತಗೊಳ್ಬೇಕು ಅಂತ ನಮಗೆ ಇರಬೇಕು. ನಾವು ನ್ಯೂಸ್ ಹೇಳುವ ಒಂದು ಶಬ್ದ ನೋಡ್ತೇವೆ, NEWS. ಅದರಲ್ಲಿ ಎಷ್ಟು 4 ಕಡೆಗಳಿಂದ ನಮಗೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ನ್ಯೂಸ್ 4 ಕಡೆಗಳಿಂದ ನಮಗೆ ಸಮಾಚಾರಗಳು ಬರ್ತವೆ. ಇದ್ದಾರೆ ಸುದ್ದಿ ಕೊಡುವವರು. 4 ಕಡೆಗಳಿಂದ ನಮಗೆ ಸಮಾಚಾರ ಬರ್ತದೆ. ನಾವು ಅದನ್ನು ತಗೊಳ್ತೇವೆ. ಹಾಗೆ ನಮಗೆ ಜ್ಞಾನದಾಹ ತಣಿಸಲಿಕ್ಕೆ ಬೇಕಾದಷ್ಟು ಈಗ ನಿಮಗೆ ಮಕ್ಕಳಿಗೆ, ನಮಗೆಲ್ಲ ಕೆಲವು ಮೊಬೈಲ್ ಹಿಡಿದ್ರೆ ಅದರಲ್ಲಿ ಏನು ಎಲ್ಲಿ ಉಂಟು ಹೇಳಿ ಗೊತ್ತಾಗಲಿಲ್ಲ. ಮಕ್ಕಳು ಬರುವವರೆಗೆ ಕಾಯಬೇಕು ನಾವು. ಇನ್ನೂ ಅದರಲ್ಲಿ ನಾವು ಅಪ್ಡೇಟ್ ಆಗಲಿಲ್ಲ. ಅದೇ ನಿಮಗೆ ಮೊಬೈಲ್ ಕೊಟ್ಟರೆ ಕೈಯಲ್ಲಿ, ನಿಮಗೆಲ್ಲ ಸಣ್ಣ ಮಕ್ಕಳಿಗೆ ಕೊಟ್ಟರೆ ಸಹ ಅವರಿಗೆ ಎಲ್ಲ ಗೊತ್ತುಂಟು, ನಮಗಿಂತ ಹೆಚ್ಚು. ಅವರು ಅದರಲ್ಲಿ PhD ಮಾಡಿದ ಹಾಗೆ ಅವರಿಗೆ ಗೊತ್ತಿದೆ. ನಮಗೆ ಅದರಲ್ಲಿ ಏನೂ ಗೊತ್ತಿಲ್ಲ. ನಿಮಗೆ ವಿಷಯಗಳು ಮೊಬೈಲಲ್ಲಿ ತುಂಬ ಸಿಗ್ತವೆ. ಈಗ ಗ್ರಂಥಾಲಯದ ಬಗ್ಗೆ ನೋಡಿ, ಅಥವಾ ಯಾವುದೇ ವಿಷಯ ನೀವು ನೋಡಿ, ಒಂದು ಮೆಡಿಸಿನ್ನ ಬಗ್ಗೆ ನೋಡಿ, ಒಂದು ಅಡುಗೆಯ ಬಗ್ಗೆ ನೋಡಿ, ಯಾವ ವಿಷಯ ಸಹ ನಿಮಗೆ ಅದರಲ್ಲಿ ಸಿಗ್ತದೆ. ಆದರೆ ಅದರಲ್ಲಿ ನಿಮಗೆ ಪೂರ್ತಿ ಮಾಹಿತಿ ಸಿಕ್ಕುವುದಿಲ್ಲ ಖಂಡಿತ. ನೀವು ಟೆಕ್ಸ್ಟ್ ಬುಕ್ ಓದ್ತೀರಾ, ಅದರ ಜೊತೆ ಗೈಡ್ ತಗೊಳ್ತೀರಿ. ಆ ಗೈಡ್ ಹೇಗಿರ್ತದೆ ಹಾಗೆ ಇದು ನಿಮ್ಮ ಮೊಬೈಲಲ್ಲಿ ಬರುವ ಇಂಟರ್ನೆಟ್ ಆಗಲಿ, ಯೂಟ್ಯೂಬ್ ಆಗಲಿ, ಗೂಗಲ್ ಆಗಲಿ, ಯಾವುದರಲ್ಲಿ ಸಹ ಸಿಕ್ಕುವ ವಿಚಾರಗಳು ಅದು ಸೀಮಿತ ಅಷ್ಟಕ್ಕೆ ನಿಮಗೆ ಸದ್ಯಕ್ಕೆ ಆಗ್ತದೆ ಹೊರತು ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ಅವುಗಳು ಸಾಕಾಗುವುದಿಲ್ಲ. ಅವುಗಳನ್ನು ನೋಡಿದರೆ ನಿಮಗೆ ಒಂದು ಪಾಠದ್ದು ಟೆಕ್ಸ್ಟಿದ ವಿಷಯ ಬಿಟ್ಟು ಗೈಡಲ್ಲಿ ಜಸ್ಟ್ ಮಾರ್ಕ್ ಪಾಸ್ ಆಗಲಿಕ್ಕೆ ಸಾಕ್ತದೆ. ನಿಮಗೆ ಜ್ಞಾನ ಬೇಕಾದರೆ ನೀವು ಟೆಕ್ಸ್ಟ್ ಬುಕ್ ಓದಲೇಬೇಕು.
ಅಲ್ವಾ? ಹೌದಲ್ವಾ? ಹಾಗೆ ಇದು ಸಹ ಇಲ್ಲಿ ಸರ್ ಹೇಳಿದಾಗೆ ನಿಜವಾಗಿ ಹೇಳಿದ್ರು ಅವರು, ನಿಮಗೀಗ ಬೇಕಾದಷ್ಟು ಅವಕಾಶಗಳಿವೆ ಮಕ್ಕಳೇ. ನಿಮಗೆ ನ್ಯೂಸ್ ಪೇಪರ್ಸ್ ತರ್ತಾರೆ ಮನೆಗೆ. ಈಗ ಅಂಥ ಬಡತನ ಯಾರಿಲ್ಲ. ನಾನು ಒಬ್ಬಳು ಬಡತನದಲ್ಲೇ ಬೆಳೆದವಳು ಸರ್ ಹೇಳಿದಾಗೆ. ನಮಗೆ ಪುಸ್ತಕ ತೆಗೆಸಿಕೊಡ್ಲಿಕ್ಕೆ ಕಷ್ಟ ಆಗ. ಅದರ ಮೇಲಿನ ನ್ಯೂಸ್ ಪೇಪರ್ ಯಾರ ಮನೆಯಲ್ಲೂ ನ್ಯೂಸ್ ಪೇಪರ್ ಬರ್ತಿರಲಿಲ್ಲ ಆಗ. ಒಂದಿದ್ದದ್ದು ಉದಯವಾಣಿ ಮಾತ್ರ, ಅದು ಯಾರ ಮನೆಗೂ ಬರ್ತಿರಲಿಲ್ಲ. ನಾವೇನು ಮಾಡ್ತಿದ್ವಿ, ನಮ್ಮ ಮನೆ ಹತ್ತೊಂದು ಸಮೀವುಲ್ಲಾ ಸಾಹೇಬ್ ಅಂತ ಒಬ್ಬರ ಸ್ಟೋರ್ ಇತ್ತು, ಸಾಹೇಬ್ರ ಅಂಗಡಿ ಹೇಳೋದು ನಾವು. ಅಲ್ಲಿ ಈಗಿನ ಹಾಗೆ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ತೊಟ್ಟೆಗಳಿಲ್ಲ. ಈ ಪೇಪರಲ್ಲಿ ಸಹ ಗೋಣಿ ನೂಲೆಲ್ಲ ಸುತ್ತುವುದಿಲ್ಲ ಅದಕ್ಕೆ, ಬರೀ ಅದನ್ನು ಪೇಪರಲ್ಲಿ ಕಟ್ಟಿ ಚಂದ ಮಾಡಿ ಮಡಚಿ ಕೊಡ್ತಾರೆ. ಅದನ್ನು ಮನೆಗೆ ತಂದ ಸಾಮಾನೊಂದು ಕಡೆ ಹಾಗೆ ಬಿಡಿಸಿ ಒತ್ತಿ ಅದದ್ದು ಗೆರೆಗಳನ್ನೆಲ್ಲ ಮಡಿಚಿದ ಇದೆಲ್ಲ ತೆಗೆದು ಮತ್ತೆ ಅದನ್ನು ಇಸ್ತ್ರಿ ಹಾಕಿದಾಗೆ ಮಾಡಿ ಮತ್ತೆ ಅದನ್ನು ಓದೋದು. ನನಗೆ ಈಗಲೂ ಒಂದು ಅಭ್ಯಾಸ ಇದೆ. ಸುಡುಕು ಪದಬಂಧ ಎಲ್ಲ ಬಂದದನ್ನು ಕಟ್ ಮಾಡಿ ಇಟ್ಕೊಳ್ಳೋದು. ಯಾವ ಪೇಪರಲ್ಲಿ ಸಿಕ್ಕಿದೆ ಸರ್ ಫ್ರೀ ಇರುವಾಗ ಅದನ್ನು ಮಾಡೋದು. ನಮಗೆ ಅದರಲ್ಲಿ ಅಷ್ಟು ಆಸಕ್ತಿ ಇತ್ತು. ಈಗ ಮಕ್ಕಳಿಗೆ, ಇಷ್ಟು ಸಣ್ಣ ಮಕ್ಕಳಿಗೆ ತಾಯಂದಿರದ್ದು ಸಹ ಕೆಲವು ತಪ್ಪಿದೆ. ಮಕ್ಕಳು ಊಟ ಮಾಡಬೇಕಾದ್ರೆ ಎಲ್ಲಿ ಇತ್ತು ಹಿಂದೆ ಮೊಬೈಲ್. ಇಷ್ಟು ಸಣ್ಣ ಮಗು ಊಟ ಮಾಡಬೇಕಾದ್ರೆ ಮೊಬೈಲ್, ಇವರಿಗೆ ಆರಾಮ. ಮಗು ಮೊಬೈಲ್ ನೋಡಿಕೊಂಡ್ರೆ ಎಲ್ಲ ಹೊಟ್ಟೆಗೆ ಹೋದರೆ ಸಾಕು ಅಂತ. ಅದು ಹೊಟ್ಟೆಗೆ ಹೋಗ್ತದ, ದೇಹಕ್ಕೆ ಸೇರ್ತದ, ಎಲ್ಲಿಗೆ ಹೋಗ್ತಂತ ದೇವರಿಗೆ ಗೊತ್ತು. ಅದು ಮಕ್ಕಳು ತಿಂದರೆ ಸಾಕು ಅಂತ ಅವರ ತಲೆಯಲ್ಲಿ ಇರ್ತದೆ. ಈ ಮಕ್ಕಳು ಮೊಬೈಲ್ ಕೊಡಲಿಲ್ಲ ಅಂದರೆ ಏನು ಕೋಪ ಬರ್ತದೆ ಅವುಗಳಿಗೆ. ಇಷ್ಟಿಷ್ಟು ಸಣ್ಣ ಮಕ್ಕಳಿಗೆ ಇಷ್ಟು ಕೋಪ ಇರುವಾಗ ಆ ಮಕ್ಕಳು ದೊಡ್ಡದಾದ ಮೇಲೆ ಹೇಗೆ ಆಗ್ಬೋದು? ಒಮ್ಮೆ ಆಲೋಚನೆ ಮಾಡಿ, ದೊಡ್ಡದಾದ ಮೇಲೆ ಹೇಗೆ ಆಗ್ಬೋದು? ಮೊನ್ನೆ ನಮ್ಮ ಮನೆ ಹತ್ರ ಒಬ್ಬ ಮಗು ಕೇಳ್ತಾನೆ, ನೀವು ವಾಟ್ಸಪ್ಪಲ್ಲೆಲ್ಲ ಜೋಕ್ಸ್ ಓದಿರ್ಬೋದು, ಇದು ನಾನು ನಿಜ ಕೇಳಿದ ವಿಷಯ. ಒಬ್ಬ ಸಣ್ಣ ಮಗು ಇದ್ದಾನೆ, ಅವನ ಅಣ್ಣ 5ನೇ ಕ್ಲಾಸಲ್ಲಿ, ಇವನು ಈಗ LKG ಅದು ಸ್ಟಾರ್ಟ್ ಆಗಲಿಲ್ಲ ಇನ್ನೂ ಸಹ. ಈ ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗಿದು ಸ್ಕೂಲ್ ಸ್ಟಾರ್ಟ್ ಆಗುವಾಗ ಅವನು ಹೋಗಾಗ, ಅಣ್ಣ ಇವತ್ತು ಮೊಬೈಲ್ ಕೊಂಡೋಗೋದಾ ಪುಸ್ತಕ ಕೊಂಡೋಗೋದಾ ಶಾಲೆಗೆ? ಅವನ ಪ್ರಶ್ನೆ. ನಾನು ಜೋಕಲ್ಲಿ ಓದಿದ್ದೇನೆ, ಅಣ್ಣ ಇವತ್ತು ಮೊಬೈಲ್, ನೀನು ಎಂಥದ ಕೇಳೋದು? ಅಲ್ಲ, ಅವ್ನು ಯಾವುದು ಕೊಂಡೋಗೋದು? ಅವ್ನು ಪುಸ್ತಕ ಕೊಂಡೋಗೋದು. ಮತ್ತು ನಾನು ಶಾಲೆಗೆ ಹೋಗುವಾಗ ಯಾವುದು ಕೊಂಡೋಗೋದು? ಅವನಿಗೆ ಮೊಬೈಲ್ನ ಮೇಲೆ ತಲೆ ಇದೆ, ನಾನು ಯಾವುದು ಕೊಂಡೋಗೋದು ಅಂತ. ಈ ಥರ ಇಲ್ಲಿ ಈಗ ಜ್ಞಾನ ಸಂಗ್ರಹಿಸಲಿಕ್ಕೆ ನಿಮಗೆ ಬೇಕಾದಷ್ಟು ವಿಚಾರಗಳಿವೆ. ನೀವು ಅಲ್ಲಿ ಆಗ ದೀಪ ಹಚ್ಚಿ ಬೆಳಗಿದ್ರಿ. ಯಾರ ಫೋಟೋ ಹೇಳಿ? ಅದು ಯಾರ ಫೋಟೋ? ರಂಗನಾಥ್, ಡಾಕ್ಟರ್ SR ರಂಗನಾಥ್ ಇವರ ಫೋಟೋ. ಇವರು ಗ್ರಂಥಾಲಯದ ಪಿತಾಮಹ. ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿದ್ದು ಅವರೇ. ನಮ್ಮದು ಅತೀ ದೊಡ್ಡ ಒಂದು ಗ್ರಂಥಾಲಯ ಇದೆ, ಲೈಬ್ರರಿ ಆಫ್ ಕಾಂಗ್ರೆಸ್ ಅಂತ. ಅದು ಇರೋದು ಅದರಲ್ಲಿರುವುದು 170 ದಶಲಕ್ಷಗಳಿಗೂ ಹೆಚ್ಚು ಪುಸ್ತಕಗಳು. ಒಮ್ಮೆ ಇಮ್ಯಾಜಿನ್ ಮಾಡಿ, 170 ದಶಲಕ್ಷಗಳಿಗೂ ಹೆಚ್ಚು ವಸ್ತುಗಳು ಅಲ್ಲಿ ಇವೆ. ಈಗ ಎಷ್ಟು ನಮಗೆ ವ್ಯವಸ್ಥೆ ಇದೆ ಅಂದರೆ, ಲೈಬ್ರರಿಯಲ್ಲಿ ಸಹ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇದೆ, ಅದರ ಮೇಲೆ ಖಾಸಗಿ ಗ್ರಂಥಾಲಯಗಳಿವೆ. ಮತ್ತು ಸಂಚಾರಿ ಗ್ರಂಥಾಲಯಗಳು, ಮೊಬೈಲ್ ಗ್ರಂಥಾಲಯ ಒಂದು ಕಡೆಯಲ್ಲಿ ಬಂದು ನಿಲ್ಲಿಸ್ತಾರೆ. ಅದನ್ನು ನಾವು ನಮಗೆ ಬೇಕಿದ್ದ ಪುಸ್ತಕಗಳನ್ನು ತಗೊಂಡು ಓದಿ ಅಲ್ಲೇ ಇಟ್ಟು ಬರ್ಬೋದು. ಈಗ ನಿಮಗೆ ಪೇಪರ್ಸ್ ಎಲ್ಲ ಓದೋದಕ್ಕೆ ಏನು ಕೊರತೆ ಇಲ್ಲ. ಲೈಬ್ರರಿಗೆ ಹೋದರೆ ನೋಡಿ, ಮೇಡಮು ಎಲ್ಲ ಪೇಪರ್ಸ್ ಎಲ್ಲ ಇಡ್ತಾರೆ, ಬಂದು ಓದಿ ಹೋಗ್ತಾರಂತೆ. ಪುಸ್ತಕವನ್ನು ಕೆಲವು ಕಡೆಗಳಲ್ಲಿ ಅಲ್ಲೇ ಓದಿ ಇಡುವುದಾದರೆ ಕೊಡ್ತಾರೆ. ಕೆಲವರು ಇದು ಓದಿ ಪುಸ್ತಕ ಮತ್ತು ಹೆಣ್ಣು ಮತ್ತು ಹಣ ಕೊಟ್ಟರೆ ಅದು ಮತ್ತೆ ಪೂರ್ತಿ ಹಿಂದೆ ಬರೋದಿಲ್ಲಂತೆ. ಹಣ ಅರ್ಧಂಬರ್ಧ ಬರ್ತದೆ, ಹೆಣ್ಣು ಸಾಬೀತಾಗಿ ಹಿಂದೆ ಬರೋದಿಲ್ಲ, ಪುಸ್ತಕ ಅರ್ಧ ಎಲ್ಲ ಹಿಂದಕ್ಕೆ ಬರ್ತದೆ ಅಂತ ಒಂದು ಮಾತೇ ಇದೆ. ಹಾಗೆ ನಿಮಗೆ ಬೇಕಿದ್ದರೆ ಅವರಿಗೆ ನೀವು ಸಹಕಾರ ಮಾಡಿದ್ರೆ ಬಹುಶಃ ಅವರು ಸಹ ಕೊಡ್ಬೋದು ಅಂತ ಅನ್ನಿಸ್ತದೆ. ಈಗ ಈ ಸಂಚಾರಿ ಗ್ರಂಥಾಲಯ ಸ್ವಲ್ಪ ಸಮಯ ಇತ್ತು, ಮತ್ತು ಈಗ ಅದು ಕಾಣ್ತಾ ಇಲ್ಲ, ಕೊರೋನಾದಿಂದಾಗಿ ಇನ್ನದು ಬರ್ಬೋದು. ನಿಮಗೆ ಗ್ರಂಥಾಲಯಕ್ಕೆ ಹೋದರೆ ನಿಮ್ಮ ಅಭಿರುಚಿಗೆ ಬೇಕಾದ ಬೇರೆ ಬೇರೆ ಪುಸ್ತಕಗಳು ಸಿಗ್ತವೆ. ಕಾಮಿಕ್ಸ್ ಸಿಗ್ತದೆ, ನಾಟಕ ಸಿಗ್ತದೆ, ಕಾದಂಬರಿ ಸಿಗ್ತದೆ. ಇದನ್ನೆಲ್ಲ ಓದಿದಾಗ ನಿಮ್ಮ ಕಲ್ಪನೆಗಳು ಜಾಸ್ತಿ ಆಗ್ತವೆ. ಇವುಗಳನ್ನೇ ಓದಿ ಕಾದಂಬರಿ ಬರೆದವರು, ನಾಟಕ ಬರೆದವರು ಎಷ್ಟೋ ಜನ ಇದ್ದಾರೆ. ನನ್ನ ಸ್ಟೂಡೆಂಟ್ಸೇ ಇದ್ದರು. ನಾನು ಬೆಸೆಂಟಲ್ಲಿ ಪ್ರಾಂಶುಪಾಲೆ ಅಲ್ಲ, ಪ್ರೆಸೆಂಟ್ ಹೈಸ್ಕೂಲಿದ್ದು ರಿಟೈರ್ಡ್ HM. ನಾನು 2016ರಲ್ಲಿ ನಾನು ರಿಟೈರ್ಡ್ ಆದೆ. ನನ್ನ ಸ್ಟೂಡೆಂಟ್ಸ್ ಎಷ್ಟು ಜನ ಟೀಚರ್, ನಾವು ಇದು ಮಾಡಿದ್ದೇವೆ, ಇವತ್ತು ನಾವು ಪ್ರೋಗ್ರಾಮಿಗೆ ಇದನ್ನು ಮಾಡಬೇಕಾ, ಅವ್ರು ಮಾಡಿದ ನಾಟಕ ಇದನ್ನೆಲ್ಲ ಬರೆದು, ಅದು ಕ್ರಿಯೇಟಿವಿಟಿ ಅವರಲ್ಲಿ ಹುಟ್ಟಿಕೊಂಡಂತಹ ಒಂದು ಇದು. ಇನ್ನು ಇನ್ನು ಕೆಲವು ಜ್ಞಾನವನ್ನು ಹೆಚ್ಚಿಸುವ ಪುಸ್ತಕಗಳಿವೆ. ಅವುಗಳನ್ನು ಓದಿದರೆ ಅಧ್ಯಯನ ಮಾಡಲಿಕ್ಕೆ ಯೋಗ್ಯವಾದ, ಅವುಗಳನ್ನು ಓದಿದರೆ ನಮಗೆ ಜ್ಞಾನ ಹೆಚ್ಚಾಗ್ತದೆ. ಅದನ್ನು ನಾವು ಪ್ರಯತ್ನ ಪಡಬೇಕು. ನಮಗೆ ಯಾವುದು ಆಗೋದಿಲ್ಲ, ಯಾವುದು ಬೇಡ, ನಮಗೆ ಇಷ್ಟೇ ಸಾಕು ಅಂತ ನಾವು ನೆನೆಸಿಕೊಳ್ಳಲಿಕ್ಕೆ ಇಲ್ಲ. ಈಗ
ಶಾಲೆಯಲ್ಲಿ ಈಗ ಸರ್ ಹೇಳಿದರು, ಶಾಲೆಯಲ್ಲಿ ಮಕ್ಕಳ ಜ್ಞಾನ ನಿಮಗೆ ಪುಸ್ತಕ ಸಣ್ಣ ಕ್ಲಾಸಿನ ಹಿಂದೆ ಹಿಡಿದು ದೊಡ್ಡ ಕ್ಲಾಸ್, ನಿಮಗೆ ಸಹ ಅದು ಅನುಭವ ಇದೆ. ನಾನೊಬ್ಬಳು ಟೀಚರ್ ಆಗಿ ನನಗೂ ಅನುಭವ ಇದೆ. ಮಕ್ಕಳಿಗೆ ಏನು ಮಾಡ್ತಾರೆ ಅಂದರೆ, ಮಕ್ಕಳು ಶಾಲೆಯಲ್ಲಿ ಕೊಟ್ಟ ಟೆಕ್ಸ್ಟ್ ಬುಕ್ ಮಾತ್ರ ಅಷ್ಟಕ್ಕೆ ಸೀಮಿತ. ಕುದುರೆಗೆ ಕಣ್ಣು ಬಟ್ಟೆ ಕಟ್ತಾರಲ್ಲ, ಆಚೆ ನೋಡಲಿಕ್ಕಿಲ್ಲ ಈಚೆ ನೋಡಲಿಕ್ಕೆ, ಇಷ್ಟಕ್ಕೆ ಮಾತ್ರ, ಅದು ಅಷ್ಟಕ್ಕೆ ಸೀಮಿತ. ಅದನ್ನೇ ಓದಬೇಕು. ಅವರು ಎಷ್ಟು ಬುದ್ಧಿವಂತರು, ಈಗ ನೀವು ಶಾಲೆಯಲ್ಲಿ ಪರೀಕ್ಷೆ ಆಗ್ತದಲ್ಲ ನಿಮಗೆ, ನೀವು ಎಷ್ಟು ಬುದ್ಧಿವಂತರು ಎಷ್ಟು ಜ್ಞಾನವಂತರು ಅಂತ ತಿಳ್ಕೊಳ್ಳೋದು ನಿಮಗೆ ಸಂದರ್ಭಪಟ್ಟ ನಿರ್ದೇಶಿತ ಪುಸ್ತಕ ಯಾವುದಿದೆ ಅದರ ಆಧಾರದ ಮೇಲೆ ಮಾತ್ರ, ಅದರಲ್ಲಿ ಒಳ್ಳೆ ಮಾರ್ಕ್ ತೆಗೆದ್ರೆ ಆಯಿತು. ಮತ್ತು ನಿಮಗೆ ನಾನು ಆಲೋಚನೆ ಮಾಡಿದು ಒಮ್ಮೊಮ್ಮೆ, ಮೊದಲೆಲ್ಲ, ಈಗ ಗೊತ್ತಿಲ್ಲ, ಮೊದಲೆಲ್ಲ ರ್ಯಾಂಕ್ ಬಂದ ಸ್ಟೂಡೆಂಟ್ಸನ್ನು ಇಂಟರ್ವ್ಯೂ ಮಾಡ್ತಿದ್ರು. ಇಂಟರ್ವ್ಯೂ ಮಾಡಿದರೆ ಅವರಿಗೆ ಹೊರಗೆ ಬೇರೆ ಏನು ಕೇಳಿದರೂ ಗೊತ್ತಿಲ್ಲ. ಅವರು ಪೂರ್ತಿ ಅವರ ಮನಸ್ಸನ್ನಷ್ಟೇ, ಜನರಲ್ ನಾಲೆಜ್ ಅವರಿಗೆ ಏನೂ ಇರೋದಿಲ್ಲ. ಈಗ ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ರಸಪ್ರಶ್ನೆ ಕಾಂಪಿಟೇಷನ್ ಇಟ್ಕೊಳ್ತಾರೆ, ಕ್ವಿಜ್ ಕಾಂಪಿಟೇಷನ್, ಭಾಷಣಗಳಿರ್ತವೆ ಮಾಡಲಿಕ್ಕೆ. ಅಂಥದಕ್ಕೆಲ್ಲ ಭಾಗವಹಿಸಬೇಕು, ಆಗೋದಿಲ್ಲ ಅಂತ ಕೂತ್ಕೊಳ್ಳಿಕ್ಕೆ ಇಲ್ಲ. ಇನ್ನು ಅಧ್ಯಾಪಕರಿಗೆ ಇನ್ನೊಂದು ರೀತಿಯ ಒತ್ತಡ. ಅವರಿಗೆ ನಿಮಗೆ ಪಾಠವನ್ನು ಮಾಡಬೇಕು, ಅದರಲ್ಲಿ ನೀವು ಒಳ್ಳೆ ಮಾರ್ಕ್ ತೆಗಿಬೇಕು, ಇಷ್ಟು ಸಮಯದ ಒಳಗೆ ನಿಮ್ಮ ಆ ಸಿಲೆಬಸ್ ಮುಗಿಬೇಕು. ಅದು ಮುಗಿಯದಿದ್ದವರ ಮೇಲಿನವರು ಒತ್ತಡ ತರ್ತಾರೆ, ಮುಗಿಬೇಕು, ಅದರಲ್ಲಿ ಮಾರ್ಕ್ ತೆಗಿಬೇಕು ನೀವು, ಅವರಿಗೆ ಒಳ್ಳೆ ಮಾರ್ಕ್. ನನ್ನ ಸಬ್ಜೆಕ್ಟಲ್ಲಿ 100% ಬಂದಿದ್ದಾರೆ, ಪಾಸ್ ಆದರೆ ಆಯಿತು. ಮಕ್ಕಳಿಗೆ ಸಮಯದ ಅಭಾವ ಇದೆ. ನಿಮಗೆಲ್ಲ ಸಣ್ಣ ಕ್ಲಾಸಿಂದ ಬರೀ, ನೀವು ಯಾವ ಕ್ಲಾಸ್ನವ್ರೀಗ? SLC. ಸಣ್ಣ ಕ್ಲಾಸಿಂದ 1ನೇ ಕ್ಲಾಸ್ನ ಹಿಡಿದು 10ನೇ ಕ್ಲಾಸ್ PUC ಡಿಗ್ರಿಯವರೆಗಿಲ್ಲ, ಡಿಗ್ರಿಯವರೆಲ್ಲ ಅಷ್ಟು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಿಮ್ಮ PUC SLCವರೆಗೆ ಸಹ ಏನಂದರೆ, ಮಕ್ಕಳು ಅವರಿಗೆ ಒತ್ತಡ, ಮನೆಯಲ್ಲಿ ಓದು ಅಂತ ಮಾರ್ಕ್ ತೆಗಿಬೇಕು. ಮತ್ತು ಎಕ್ಸ್ಟ್ರಾ ಇದಕ್ಕೆ ಯಾವುದು ಬಿಡದ ಮಕ್ಕಳೇ, ನಿಜವಾಗಿ ಹೇಳ್ತೇನೆ, ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಅದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವ ತೊಂದರೆಯನ್ನು ತರುವುದಿಲ್ಲ. ಓದುವವರು ಏನು ಮಾಡ್ತಾರೆ, ನಮಗೆ ಬೇಕಾದಷ್ಟು ಓದಲಿಕ್ಕೆ ಸಮಯ ಇದೆ ಅಂತ ತಿಳ್ಕೊಳ್ತಾರೆ, ಇದ್ದ ಸಮಯವನ್ನೆಲ್ಲ ಹಾಳು ಮಾಡ್ತಾರೆ. ಈ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರು ನಮಗೆ ಅದಕ್ಕೆ ಹೋಗಲಿಕ್ಕೆ ಇದೆ, ಇದಕ್ಕೆ ಹೋಗಿ ಇಷ್ಟು ಓದಿ ಮುಗಿಸ್ಬೇಕಿದ್ದು ಬರೆದು ಮುಗಿಸ್ಬೇಕು ಹೇಳುವಂಥ ಒಂದು ಒತ್ತಡ ಅವರಿಗೆ ಇರ್ತದೆ. ಈಗ ಮಕ್ಕಳಿಗೆ ಸಮಯದ ಅಭಾವ, ಬೆಳಗ್ಗೆ ಎದ್ದರೆ ಟ್ಯೂಷನ್, ಸಂಜೆ ಎದ್ದರೆ ಟ್ಯೂಷನ್, ಹೋಮ್ವರ್ಕ್ ಬರೆಯುವುದು. ಈ ಕೊರೋನಾ ಬಂದ ಮೇಲೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದ ಮೇಲೆ ಬಹುಶಃ ಜಾಸ್ತಿ ಕೆಲಸ ನಿಮಗೆ ಅಲ್ವಾ. ಹೀಗೆ ಇನ್ನು ಪಠ್ಯಕ್ಕೆ, ನಿಮ್ಮ ಪಾಠ ಪುಸ್ತಕಕ್ಕೆ ಏನು ಪುಸ್ತಕಗಳು ಬೇಕು ನಿಮಗೆ, ನಿಮ್ಮ ಶಾಲೆ ಟೀಚರ್ಸ್ ಹೇಳಿದಾಗ ಎಷ್ಟು ಓದು, ನಮ್ಮ ಸಬ್ಜೆಕ್ಟಲ್ಲಿ ಪಾಸ್ ಆದರೆ ಸಾಕು, ಬೇರೆ ಸಬ್ಜೆಕ್ಟ್ ಇದ್ದವರಿಗೆ ಇಲ್ಲ. ಮತ್ತು ಆ ಪಾಠಕ್ಕೆ ಪೂರಕವಾದ, ಅದಕ್ಕೆ ಪ್ರಯೋಜನವಾಗುವಂತಹ ಬೇರೆ ಪುಸ್ತಕಗಳನ್ನು ಓದಲಿಕ್ಕೆ ಯಾರು ಸಹ ನಮ್ಮ ಕಾಲದಲ್ಲಿ ಇರಲಿಲ್ಲ. ನಮಗೆ ಲೈಬ್ರರಿಗೆ ಹೋಗಿ ಅಲ್ಲಿ ಬುಕ್ ಉಂಟು, ಗ್ರಂಥಾಲಯಕ್ಕೆ ಹೋಗಿ ಓದಿ ಅದನ್ನು ಅಂತ ಹೇಳಿ ಯಾರು ಸಹ ಡೈರೆಕ್ಟ್ ಮಾಡಿದವರು ಇಲ್ಲ. ಬರೀ ಪುಸ್ತಕ ಓದಲಿಕ್ಕೆ ನಮಗೆ ಸಮಯ ಸಿಗ್ತಿರಲಿಲ್ಲ. ಮತ್ತು ಮನೆಗೆ ಬಂದ ಮೇಲೆ ಮಕ್ಕಳಿಗೆ ಮೊಬೈಲ್, TV ಇದರಲ್ಲೇ ಆಗ್ತಾರೆ. ಅದನ್ನು ನೀವು ಸ್ವಲ್ಪ ಕಮ್ಮಿ ಮಾಡಬೇಕು. ಇದು ಓದುವಿಕೆಯಿಂದ ಏನು ಪ್ರಯೋಜನ ನೀವು ಕೇಳ್ಬೋದು, ಓದಿದ್ರೆ ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕಾಗೋದಿಲ್ವ, ಏನು ಪ್ರಯೋಜನ ಅಂತ. ಓದೋದ್ರಿಂದ ತುಂಬ ಪ್ರಯೋಜನ ಇದೆ. ನಿಮ್ಮ ಪಾಠ ಪುಸ್ತಕಗಳನ್ನು ಕಂಟಿನ್ಯೂಸ್ ಆಗಿ ಓದಿಕೊಂಡು ಬರುವಂಥ ಏಕಾಗ್ರತೆ ನಿಮಗೆ ಬರ್ತದೆ. ನೀವು ಯಾವುದೇ ಒಂದು ಪುಸ್ತಕವನ್ನು ಹೊರಗಿಂದ ಬೇರೆ ಪಠ್ಯೇತರ ಪುಸ್ತಕ ಓದುವಾಗ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡ್ತೀರಿ, ಇದು ಮನಸ್ಸನ್ನು ಕೇಂದ್ರೀಕರಿಸ್ತೀರಿ, ಅದರ ಹಾಗೆ ಇಲ್ಲಿ ಸಹ ನಿಮಗೆ ನಿಮ್ಮ ಪಠ್ಯಪುಸ್ತಕದ ಬಗ್ಗೆ ಕೇಂದ್ರೀಕರಿಸಬೇಕೆಂಬ ವಿಚಾರ ಬರ್ತದೆ. ಮತ್ತು ಬೇರೆ ವಿಚಾರಗಳ ಪರಿಚಯ ಆಗ್ತದೆ ನಿಮಗೆ ಒಳ್ಳೆ ಪುಸ್ತಕಗಳನ್ನು ಓದಿದೆ. ಒಳ್ಳೆ ಪುಸ್ತಕ ಹೇಳುವಂಥದ್ದು ಒಂದು ಗುರು ಇದ್ದ ಹಾಗೆ, ಒಂದು ಫ್ರೆಂಡ್ ಇದ್ದ ಹಾಗೆ. ಇದು ನಿಮಗೆ ವಿಷಯಗಳು, ಬೇರೆ ವಿಷಯಗಳ ಪರಿಚಯ ಆಗ್ತದೆ, ಬರೀ ಪಾಠ ಪುಸ್ತಕದ ಪರಿಚಯ ಆಗೋದು ಬಿಟ್ಟು. ಮತ್ತು ನಿಮ್ಮ ತಿಳುವಳಿಕೆ ಏನುಂಟು, ಜ್ಞಾನ, ಅದನ್ನು ಗಟ್ಟಿಗೊಳಿಸ್ತದೆ ನಿಮಗೆ. ಆಗ ಇನ್ನೂ ಪುಸ್ತಕಗಳನ್ನು ಓದಬೇಕು ಅಂತ ಆಗ್ತದೆ. ಮತ್ತು ಒಂದು ವಿಷಯದ ಇದು ಸತ್ಯವಾ ಸರಿಯಾ ಅಂತ ಒಂದು ವಿವೇಚನೆ ಮಾಡುವಂಥ ಶಕ್ತಿ ನಿಮಗೆ ಬರ್ತದೆ. ಈಗ ಪೇಟೆಯಲ್ಲಿ ಏನು ಕಡಿಮೆ ಇಲ್ಲ, ಅದೇ ಹಳ್ಳಿಯಲ್ಲಿ ನೋಡಿದ ಹಾಗೆ ಅವರಿಗೆ ಒಂದು ವಿಷಯ ಸಿಕ್ಕಿದರೆ ಸಾಕು, ಅವರು ಬೇರೆ ಯಾರು ಏನು ಹೇಳಿದ್ರು ಕೇಳಿದ್ರೆ ಅದು ವಿಷಯವೇ ಸರಿ, ಅದು ಅದರ ಬಗ್ಗೆ ಗಂಟೆಗಟ್ಟಲೆ ಬೇಕಾದ್ರೆ ವಾದ ಮಾಡ್ತಾರೆ. ಅದು ವಿಷಯ, ಅದು ಸತ್ಯ ಆಗಿಲ್ಲದೇ ಇರ್ಬೋದು, ಸತ್ಯ ಆಗಿಲ್ಲದಿದ್ದರೂ ಇವರು ಅದೇ ಸರಿ ಹೇಳುವ, ಯಾಕಂದರೆ ಅವರಿಗೆ ಹೊರಗಿನ ಬೇರೆ ಜ್ಞಾನ ಇಲ್ಲ. ಅವರು ಅದು ನಿಮಗೆ ಸಹ ಏನಾಗ್ತದೆ, ನೀವು ಪಾಠವನ್ನು ಮಾತ್ರ ಓದಿದರೆ ನಿಮಗೆ ನಾವು ಹೇಳಿದ್ದೇ ಸರಿ, ನಮ್ಮದೇ ವಿಚಾರ ಸತ್ಯ ಹೇಳುವಂಥದ್ದು, ಬೇರೆ ವಿಚಾರದ ಕಡೆಗೆ ಗಮನ ಹೋಗುವುದಿಲ್ಲ. ಈ ಗ್ರಂಥ ಭಂಡಾರ ಲೈಬ್ರರಿ ಹೇಳುವಂಥದ್ದೊಂದು ಸರಸ್ವತಿಯ ದೇಗುಲ ಇದ್ದ ಹಾಗೆ. ಯಾವ ಕೋಣೆಯಲ್ಲಿ ಪುಸ್ತಕ ಇಲ್ವೋ ಆ ಕೋಣೆ ಆತ್ಮ ಇಲ್ಲದ ದೇಹದ ಹಾಗೆ, ದೇವರಿಲ್ಲದ ಗುಡಿಯ ಹಾಗೆ ಅಂತ ಹೇಳ್ತೀರಿ. ಮಕ್ಕಳೇ, ನಿಮಗೆ ಪಾಕೆಟ್ ಮನಿ ಕೊಡ್ತಾರೆ ಮನೆಯಲ್ಲಿ, ಒಂದು ಪುಸ್ತಕ ತಗೊಂಡು ಓದಿ, ಸ್ವಲ್ಪ ಅದನ್ನು ಒಟ್ಟು ಮಾಡಿ, ಒಂದು ಒಳ್ಳೆ ಪುಸ್ತಕ, ನಿಮಗೆ ಯಾವುದು ಇಂಟ್ರೆಸ್ಟ್ ಉಂಟದು, ಕೆಟ್ಟ ಪುಸ್ತಕ ಅಲ್ಲ, ಬೇಡದ್ದೆಲ್ಲ ಅಲ್ಲ, ಅಶ್ಲೀಲ ಎಲ್ಲ ಸಿಗ್ತದೆ ಅದೆಲ್ಲ ಅಲ್ಲ, ಒಳ್ಳೆ ಪುಸ್ತಕವನ್ನೊಂದು ಕಡಿಮೆ ಹಣದ್ದು ತಗೊಂಡು ನೀವು ಓದಿ.
ಎಲ್ರಿಗೆ ಸಹ ಪುಸ್ತಕವನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಲೈಬ್ರರಿಯಲ್ಲಿ ನಿಮಗೆ ಯಾವ ಪುಸ್ತಕ ಬೇಕು ಮೇಡಮ್ ಹತ್ರ ಕೇಳಿದರೆ ಅವ್ರು ನಿಮಗೆ ಆಸಕ್ತಿಯ ಪುಸ್ತಕವನ್ನು ನಿಮಗೆ ಅವರು ಕೊಡ್ತಾರೆ. ಅಲ್ಲಿ ಹೋದರೆ ಒಂದು ರೀತಿಯ ಪ್ರಶಾಂತತೆ ಇರ್ತದೆ, ಒಂದು ನಿಮ್ಮ ಓದಲಿಕ್ಕೆ ಗಮನ ಹರಿಸಲಿಕ್ಕೆ ನಿಮಗೆ ಸಹಾಯಕ ಆಗ್ತದೆ. ಮತ್ತು ಇನ್ನೊಂದೇನೆಂದರೆ, ಈ ಯಾರಿಗೆ ಈ ಪುಸ್ತಕ ಓದುವುದರಿಂದ ನಮಗೆ ಜ್ಞಾನ ಬರ್ತದೆ. ಜ್ಞಾನ ಇಲ್ಲದವನು ಈ ಪ್ರಾಣಿಗಳಿಗೆ ಕೊಂಬು ಮತ್ತು ಬಾಲ ಇಲ್ಲದಿದ್ದರೆ ಏನಾಗ್ತವೆ, ಅವುಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಈಗೊಂದು ಮೈ ಮೇಲೊಂದು ನೊಣ ಕೂತ್ರು ಅದು ಬಾಲದಿಂದ ಹಾರಿಸಿ ಅದನ್ನು ಓಡಿಸ್ತದೆ. ಯಾರಾದರೂ ಎದುರು ಅಪಾಯ ಮಾಡಲಿಕ್ಕೆ ಬಂದರೆ ಕೊಂಬಿನಿಂದ ಹಾಯ್ದು ತನ್ನನ್ನು ರಕ್ಷಣೆ ಮಾಡಿಕೊಳ್ತದೆ. ಜ್ಞಾನ ಇಲ್ಲದಿದ್ದರೂ ಹಾಗೆ ಯಾರಾದರೂ ಏನು ಕೇಳಿದಾಗ ನಾವು ಏನು ಅಸಹಾಯಕರಾಗಿ ಅಥವಾ ಒಂದು ಕೆಳ ಮನಸ್ಸಿಂದ ನಾವು ಮನಸ್ಸನ್ನು ತಲೆಯನ್ನು ಕೆಳಗೆ ಹಾಕಬೇಕಾಗಿ ಬರ್ತದೆ. ನಾವೊಂದು ಸ್ವಲ್ಪ ಹಣವನ್ನಾದರೂ ಅದಕ್ಕೆ ಉಪಯೋಗಿಸಬೇಕು. ಮತ್ತು ನೋಡಿ ಮಕ್ಕಳೇ, ಸಣ್ಣವರಿರುವಾಗ ಈಗ ಸಹ ನಿಮಗೆ ಅಜ್ಜಿ ಇದ್ದರೆ ಮನೆಯಲ್ಲಿ ಗೊತ್ತಾಗ್ತದೆ, ಅಜ್ಜಿ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ, ಅಜ್ಜಿ ತಿನ್ನಿಸುವಾಗ ಕಥೆಗಳನ್ನು ಹೇಳ್ತಾರೆ, ಮಲಗುವಾಗ ಜೋಗುಳ ಹಾಡ್ತಾರೆ. ಈಗ ಅಜ್ಜಿಯಲ್ಲಿದ್ದಾರೆ, ಮಕ್ಕಳೆಲ್ಲಿದ್ದಾರೆ, ಪುಳ್ಳಿಗಳೆಲ್ಲಿದ್ದಾರೆ, ಯಾವುದು ಒಂದಕ್ಕೊಂದು ಕನೆಕ್ಷನ್. ಈಗ ಗಂಡ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಬಂದು ನಿಂತಿದೆ. ಹಾಗಿರುವಾಗ ಈ ಕಥೆಗಳೆಲ್ಲ ನಿಮಗೆ ಲೈಬ್ರರಿಯಲ್ಲಿ ಸಿಗ್ತವೆ, ನಿಮಗೆ ಬೇಕಿರುವಂಥ ಕಥೆಗಳು. ಈ ಸಣ್ಣವರಿರುವಾಗ ನಮಗೆಲ್ಲ ಏನು ಮಾಡ್ತಿದ್ರು, ರಾಮಾಯಣ ಮಹಾಭಾರತದ ಕಥೆಗಳನ್ನು ಓದಲಿಕ್ಕೆ ಕೊಡ್ತಿದ್ರು. ಯಾವುದೇ ಬೇಕಾದರೆ ಆಗಲಿ, ಯಾರು ಮಹಾಪುರುಷರದ್ದು ಬೇಕಾಗಲಿ ಆಗಲಿ, ಯಾರೇ ನಮ್ಮ ಧಾರ್ಮಿಕ ಗುರುಗಳಿರ್ಬೋದು, ಧಾರ್ಮಿಕ ಸಂತರಿರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಚಾರಿತ್ರಿಕ ಇರ್ಬೋದು, ಆ ಪುಸ್ತಕಗಳನ್ನು ಓದಿದಾಗ ನಮ್ಮಲ್ಲಿ ಏನಾಗ್ತದೆ, ಆ ಒಳ್ಳೆಯ ರೋಲನ್ನು ಮಕ್ಕಳಿರುವಾಗಲೇ ಗಮನಿಸ್ತಾರೆ. ಗಮನಿಸದಿದ್ದರೆ ನಾವು ಅವರಿಗೆ ಫೀಡ್ಬ್ಯಾಕ್ ಮಾಡಬೇಕು, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಹೇಳಿಕೊಡ್ಬೇಕು. ಸಣ್ಣ ಮಕ್ಕಳ ಹತ್ರ ನೀನೇನಾಗ್ತೀನಿ ಅಂತ ಕೇಳಿದರೆ ಆ ಮಗು ಏನು ಹೇಳ್ತದೆ, ನಾನು ಡ್ರೈವರ್ ಆಗ್ತೇನೆ, ಬಸ್ಸು ಬಿಡ್ತೇನೆ, ಲಾರಿ ಬಿಡ್ತೇನೆ ಅಂತ. ದೊಡ್ಡದಾದ ಮೇಲೆ ಗೊತ್ತಾಗೋದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಹಾಗೆ ನೀವು ಸಣ್ಣವರಿರುವಾಗ ನಿಮಗೆ ಅದು ಏನು, ಯಾಕೆ ಒಳ್ಳೆಯದು ಯಾಕೆ ಕೆಟ್ಟದ್ದು ಅಂತ ಗೊತ್ತಾಗೋದಿಲ್ಲ. ಆದ ಕಾರಣ ನೀವೇನು ಪುಸ್ತಕ ಓದುತ್ತೀರಿ ಅದರಲ್ಲಿ ಒಂದು ಒಳ್ಳೆ ರೋಲ್ ಬಂದರೆ ಅದರಲ್ಲಿರುವ ಆದರ್ಶ ಗುಣವನ್ನು ನಾನು ಸಹ ಹೀಗೆ ಆಗಬೇಕು ಅಂತ ನೀವು ತಿಳ್ಕೊಂಡ್ರೆ ನೀವು ಓದಿದ್ದಕ್ಕೆ ಸಾರ್ಥಕ. ಆ ಗುಣವನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡ್ರೆ. ಈ ಪುಸ್ತಕ ಹೇಳುವಂಥದ್ದು ನೀವು ಎಲೋನ್ ಆಗಿರುವಾಗ, ನಿಮಗೆ ತುಂಬ ಬೇಜಾರು ಅಥವಾ ಯಾರಿಲ್ಲ, ಬೋರಿಂಗ್ ಅಂಥ ಸಮಯದಲ್ಲಿ ಏನಾಗ್ತದೆ, ನಿಮ್ಮ ಒಂಟಿತನವನ್ನು ನೀಗಿಸಲಿಕ್ಕೆ ಸಹಾಯಕ ಆಗ್ತದೆ. ಮತ್ತು ಕೆಲವರಿಗೆ ನಿದ್ದೆ ಬರುವುದಿಲ್ಲ ಮಲಗಿದರೆ, ಆಗ ಒಳ್ಳೆಯ ಒಂದು ಪುಸ್ತಕ ಇಟ್ಕೊಂಡು ಓದ್ತಾ ಹೋದರೆ ಮತ್ತೆ ನಿದ್ದೆ ಬರುವಾಗ ಮಲಗ್ಬೋದು. ಇನ್ನು ಕೆಲವರು ನಿದ್ದೆ ಬರಲಿಕ್ಕೆ ಓದ್ತಾರೆ. ನಿದ್ದೆ ಬರಲಿಕ್ಕೆ ಯಾವುದಾದ್ರೂ ಬೇಡ ಇದ್ದದ್ದು, ತುಂಬ ತಲೆಗೆ ಕೆಲಸ ಕೊಡುವಂಥ ಪುಸ್ತಕವನ್ನು ಹಿಡ್ಕೊಂಡು ಹೋದರೆ ಅಲ್ಲೇ ನಿದ್ದೆ ಬರ್ತದೆ ಅಂತ ಕೆಲವರು ಹೇಳ್ತಾರೆ. ನಿಮ್ಮದ ಜೀವನದ ಗುರಿಯನ್ನು ಒಳ್ಳೆಯದು ಮಾಡ್ತದೆ. ಮತ್ತು ನಿಮ್ಮ ಮನಸ್ಸಿನ ಶ್ರೀಮಂತಿಕೆ, ನಿಮ್ಮ ಸಂಕುಚಿತ ಮನೋಭಾವನೆ ಬಿಟ್ಟು ನಿಮ್ಮನ್ನು ವಿಶಾಲ ಮನೋಭಾವನೆಯೆಡೆಗೆ ಕೊಂಡೋಗ್ತದೆ. ಈ ಗ್ರಂಥಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡುವವನು ಬರೇ ಪ್ರಾಪಂಚಿಕವಾದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡುವುದಲ್ಲ, ಆಧ್ಯಾತ್ಮಿಕವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲಷ್ಟು ಸಮರ್ಥವನು ಆಗ್ತಾನೆ. ಈಗ ಇನ್ನು ನಮ್ಮನ್ನು ಮತ್ತು ಬೇರೆಯವರನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಸಹಾಯಕ ಆಗ್ತದೆ. ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ರೂಪುಗೊಳ್ಳಿಕ್ಕೆ ನಮಗೆ ಅದು ಸಹಾಯ ಮಾಡ್ತದೆ. ಇನ್ನು ಗ್ರಂಥ ಓದುವವರ ಸಂಖ್ಯೆ ಬಹಳ ಕಮ್ಮಿ ಇದೆ ಅಂತ ಮೇಡಮ್ಗೆ ಸಹ ಅದೊಂದು ಕೊರಗುಂಟು, ಗ್ರಂಥ ಓದುವವರ ಸಂಖ್ಯೆ ಕಮ್ಮಿ ಇದೆ ಅಂತ. ನಮ್ಮ ಮನೆಯಲ್ಲಿ 500 ರೂಪಾಯಿ, 1500 ರೂಪಾಯಿಯನ್ನು ಪ್ರತಿ ತಿಂಗಳು ನಾವು ಪುಸ್ತಕಕ್ಕೆ ಹಾಕ್ತೇವೆ. 2 ತಿಂಗಳು ಕೊರೋನಾ ಲಾಕ್ಡೌನ್ ಆದಾಗ ನನಗೆ ಬೇಕಿದ್ದ ಪುಸ್ತಕ ಕೈಗೆ ಸಿಗ್ತಿರಲಿಲ್ಲ. ಅದಕ್ಕೆ 2 ತಿಂಗಳಲ್ಲಿ ಏನು ಮಾಡಿದೆ ಅಂದರೆ, ಕಾಫಿ ಕುಡಿಯೋದು, ಆ ಬುಕ್ಕನ್ನು ಸೆಟ್ ಮಾಡೋದು. ನಾಟಕ ಬೇರೆ, ಕವನ ಬೇರೆ, ಧಾರ್ಮಿಕ ಬೇರೆ, ಚಾರಿತ್ರಿಕ ಬೇರೆ, ಕಾದಂಬರಿ ಬೇರೆ, ಎಲ್ಲ ಒಟ್ಟು ಮಾಡಿ ನನಗೆ 2 ತಿಂಗಳು ಲಾಕ್ಡೌನ್ ಆದಾಗ ಅದೇ ಕೆಲಸ ಆಗಿದೆ. ನಾವು ನೆನೆಸೋದು ಓದುವವರ ಸಂಖ್ಯೆ ಕಮ್ಮಿ ಆಗಿದೆ ಅಂತ. ನನಗೆ ಅನ್ನಿಸ್ತದೆ ಖಂಡಿತ ಇಲ್ಲ. ಜನರು ಲೈಬ್ರರಿಗೆ ಬಾರದಿದ್ದರೂ ಅವರ ಮನೆಯಲ್ಲೇ ಓದ್ತಾರೆ. ಪುಸ್ತಕದ ಆಸಕ್ತಿ ತುಂಬ ಇದ್ದವರಿದ್ದಾರೆ. ಇತ್ತೀಚೆಗೆ ನಾನೀಗ ಹಿಂದಿ ಪ್ರಚಾರ ಸಮಿತಿಯಲ್ಲಿ ಸೆಕ್ರೆಟರಿ ಆಗಿದ್ದೇನೆ. ಇತ್ತೀಚೆಗೆ ಏನಾಯ್ತಾನೆ, ಒಬ್ಬಳು ಹುಡುಗಿ ಸೀದಾ ಬಂದು, ನಾನೊಬ್ಬಳಿರೋದಲ್ಲಿ ಆಫೀಸಲ್ಲಿ ಬಂದು ನಾನು ದಾರಿ ತಪ್ಪಿ ಏನಾದರೂ ಅಡ್ರೆಸ್ ಕೇಳಲಿಕ್ಕೆ ಬಂದ್ಲಾ ಅಂತ ಅಂದ್ಕೊಂಡೆ. ಬಂದವಳು ಕೇಳಿದ್ಲು, ಮೇಡಮ್ ನಾನು ಬಾಗಿಲು ತೆಗಿಲಿಲ್ಲ, ಯಾರು ಅಂತ ಗೊತ್ತಿಲ್ಲ ನನಗೆ, ಕೂತಲ್ಲೇ ಇದೆ ಕಿಟಕಿಯಲ್ಲಿ, ಮೇಡಮ್ ನಾನು ಇಲ್ಲೇ ಮೈಸೂರಲ್ಲಿರೋದು, ಈಗ ಮಂಗಳೂರಿಗೆ ಬಂದಿದ್ದೇನೆ, ನನಗೆ ನಿಮ್ಮಲ್ಲಿ ಪುಸ್ತಕ ಉಂಟಾ ಕೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ಹೀಗೂ ಕೇಳ್ಕೊಂಡು ಬರೋರು ಇದ್ದಾರಾ ಅಂತ. ಪುಸ್ತಕ ಉಂಟು ಹೇಳಿದೆ. ನಮ್ಮಲ್ಲಿ ಪುಸ್ತಕ ಇರೋದು ಯಾವುದು ಗೊತ್ತಾ, ಎಷ್ಟು ಅಮೌಂಟ್ ಇದೆ ಆಲೋಚನೆ ಮಾಡಿ. 1947ನೇ ವರ್ಷಕ್ಕಿಂತ, ಆ ಇಸವಿಗಿಂತ ಮೊದಲಿನ ಪುಸ್ತಕಗಳು. ನಾನು ಮೊನ್ನೆ ಚೆಕ್ ಮಾಡಿ ಅದನ್ನು ಸಹ ಸೆಟ್ ಮಾಡ್ತಾ ಇದ್ದೇನೆ. ಅದನ್ನು ನೋಡುವಾಗ ನನಗೆ ಅತ್ಯಂತ ಹೆಚ್ಚು ಬೆಲೆ ಅಂದರೆ 7 ರೂಪಾಯಿ ಒಂದು ಪುಸ್ತಕಕ್ಕೆ.
₹1 4 ಆಣೆ, ₹1 8 ಆಣೆ, 50 ಪೈಸೆ ಇಂಥ ಪುಸ್ತಕಗಳಿವೆ ನಮ್ಮಲ್ಲಿ. ಇಷ್ಟಿಷ್ಟು ದಪ್ಪ ಪುಸ್ತಕಗಳು. ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆದರೆ ಅವಳು ಕೇಳುವಾಗ ಹೇಳಿದೆ, ಬುಕ್ ಉಂಟು, ನನಗೆ ಸ್ವಲ್ಪ ಕೊಡ್ಬೋದಾ ನೀವು, ನಾನು ಪರ್ಚೇಸ್ ಮಾಡ್ತೇನೆ ಹೇಳಿದೆ. ನನಗೆ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮದು ಪ್ರೆಸಿಡೆಂಟ್ ಮತ್ತು ಇವ್ರು ಕೇಳುವಳು. ನಾನು ಒಳಗೆ ಬಂದು ನೋಡ್ಬೋದಾ ಅಂತ ಅಷ್ಟು ಮಾತಾಡಿದ ಮೇಲೆ ಧೈರ್ಯ ಆಯಿತು. ಅವಳನ್ನು ಒಳಗೆ ಕರ್ಕೊಂಡು ಬಂದೆ. ಇಡೀ ನೋಡಿ ಅವಳು, ನನಗೆ ಹಸಿವೆ ಆಗ್ತಾಯಿದೆ, ಅವಳು ಹೋಗಲಿಕ್ಕೆ ಕೇಳೋದಿಲ್ಲ ಬುಕ್ ಬಿಟ್ಟು. ಇಡೀ ಹುಡುಕ್ತಾ ನೋಡ್ತಾ ಇದ್ದಾಳೆ. ಮತ್ತೆ ನನಗೆ ಒಂದು ಕೇಳಿ ಹೇಳಿ ಮೇಡಮ್, ಇದೆಲ್ಲ ಓಲ್ಡ್ ಬುಕ್ ಮೇಡಮ್ ಹೇಳಿದೆ. ಒಳ್ಳೆದಿದೆ ಮಾತ್ರ. ಓಲ್ಡ್ ಬುಕ್ ಹೇಳುವಾಗ ಅವಳು ಹೇಳುದು, ನನಗೆ ಅಂಥದ್ದೇ ಬೇಕು, ಅಂಥದ್ದಲ್ಲೇ ಈಗ ವಿಷಯ ಇರೋದು, ನನಗೆ ಬೇಕು, ನೀವು ಕೇಳಿ ಹೇಳಿ. ಆಯ್ತು, ನಮ್ಮ ಪ್ರೆಸಿಡೆಂಟ್ ಹತ್ರ ಕೇಳಿ ನಿಮಗೆ ತಿಳಿಸ್ತೇನೆ ಅಂತ ನಾನು ಹೇಳಿದೆ. ಇನ್ನೊಂದೇನಂದರೆ, ಇನ್ನಿಬ್ಬರು ಮಕ್ಕಳನ್ನು ನಾನು ನೋಡಿ, 2 ಮಕ್ಕಳು. ಅವರೇನಂದರೆ ಈ ಸಣ್ಣ ಮಕ್ಕಳ ಪುಸ್ತಕ ಬಸ್ಸಿನಿಂದ ಇಳಿದ ಕೂಡಲೇ ಓಡಿ ಹೋಗಿ ಅಲ್ಲೊಂದು ಪುಸ್ತಕದ ಅಂಗಡಿ ಉಂಟು ಉಡುಪಿಯಲ್ಲಿ, ಅಲ್ಲಿ ಹೋಗಿ ನಿಂತು ಮೇಲೆ ನೋಡೋದು, ನನಗೆ ಅದು ಪುಸ್ತಕ ಡಬ್ಬದಲ್ಲಿ ಇಷ್ಟಿಷ್ಟು ಚಾಕ್ಲೇಟ್ಸ್ ಇದೆ, ಇಷ್ಟಿಷ್ಟು ತಿಂಡಿಗಳಿವೆ, ಅದನ್ನು ಕೇಳುವುದಿಲ್ಲ, ನನಗೆ ಆ ಪುಸ್ತಕ ಬೇಕು. ಅದು ಬಸ್ಸಿಂದ ಮನೆ ಮುಟ್ಟುವವರೆಗೆ ಸಹ ಅದನ್ನು ಓದೋದು, ಕಾಲು ಮಡಚಿ ಓದೋದು, ಹಿಂದೆ ಹಾಕಿ ಓದೋದು, ಇಡೀ ಪುಸ್ತಕ ಮುಗಿಸಿ ಆಗ್ತದೆ. ಆಮೇಲೆ ಅಣ್ಣ ತಂಗಿಗೆ ಜಗಳ, ನನಗೆ ಕೊಡು ಅಂತ. ಇಂಥ ಪುಸ್ತಕದ ಆಸಕ್ತಿ ಈಗಲೂ ಮಕ್ಕಳಲ್ಲಿ ಇದೆ. ಇನ್ನು ನಮ್ಮಲ್ಲಿ ಪರೀಕ್ಷೆಗೆ ಕಟ್ಟುವ ಮಕ್ಕಳು ಬರ್ತಾರೆ. ನಮ್ಮಲ್ಲಿ ಹಿಂದಿ ಪರೀಕ್ಷೆ, ಹಿಂದಿಯಲ್ಲಿ ಡಿಗ್ರಿ ಮಾಡಿಸಿ ಕೊಡ್ತೇವೆ ನಾವು. ಹಿಂದಿಯಲ್ಲಿ ಡಿಗ್ರಿ ಮಾಡಿಸಿದ್ರೆ ಈಗ ನಮ್ಮ ಮಕ್ಕಳು ನಮ್ಮಲ್ಲೇ ಕೂತ್ಕೊಳ್ಳೋದಿಲ್ಲ, ಮನೆ ಬಿಟ್ಟು ಕೆಲಸಕ್ಕೆ ಹೊರಗೆ ಹೋಗ್ತಾರೆ. ಅವರು ಹೋಗುವಂಥದ್ದು ಬೇರೆ ಜಾಗಕ್ಕೆ ಹೋದಾಗ ಅವರಿಗೆ ಈ ಹಿಂದಿ ನಾಲೆಜ್ ಇದ್ದರೆ ಒಳ್ಳೆಯದು. ಕರ್ನಾಟಕ ಬಿಟ್ಟು ಹೊರಗೆ ಹೋದರೆ ಹಿಂದಿ, ನಮ್ಮ ಇಲ್ಲಿ ಮಾತ್ರ ಕನ್ನಡ. ಅಲ್ಲಿ ಹಿಂದಿಯಲ್ಲಿ ಡಿಗ್ರಿ ಅಂತ ಹೇಳಿದರೆ ಪ್ರಾಥಮಿಕಿಂದ ಹಿಂದಿ ಗೊತ್ತಿಲ್ಲದವರಿಗೆ ಪ್ರವೀಣದವರೆಗೆ ಎಕ್ಸಾಮ್ ಉಂಟು. ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಸ್ವಲ್ಪ ವೆಯ್ಟೇಜ್ ಸಿಗ್ತದೆ ಇಂಟರ್ವ್ಯೂಗೆ ಅಂತ ಹಾಗೆ ಇದೆ. ಹಾಗೆ ಅಲ್ಲಿ ಬರುವ ಮಕ್ಕಳ ಪೇರೆಂಟ್ಸ್, ಕೆಲವರು ಮಕ್ಕಳು ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ನೋಡುವ ಇಂಟ್ರೆಸ್ಟ್ ಇದ್ದರೆ ಕಟ್ಟಿಸ್ತೇವೆ, ಅವನಿಗೆ ಇಂಟ್ರೆಸ್ಟೇ ಇಲ್ಲ, ಅವ್ನು ಕಲಿಯೋದೇ ಇಲ್ಲ ಅಂತ. ಆದರೆ ಕೆಲವು ಪೇರೆಂಟ್ಸ್, ನಮಗೆ ಬೇಕು ಪುಸ್ತಕ, ನೀವು ಇದ್ದೀರಾ, ಮೊನ್ನೆ ಪರೀಕ್ಷೆ ಮುಗ್ದದಷ್ಟೇ, ಈಗ ಪುಸ್ತಕ ಕೊಡಿ, ನೆಕ್ಸ್ಟ್ ಎಕ್ಸಾಮ್ ಇದು ಅಂತ ಕೇಳಿ ತಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೆ ಮನೆಯಿಂದ ಸಹ ಪ್ರೋತ್ಸಾಹ ಬೇಕು, ನೀವು ಅದು ಓದಿ ಇದು ಓದಿ ಅಂತ ಹೇಳುವಂಥದ್ದು, ಮತ್ತು ಮಕ್ಕಳು ಕೇಳಬೇಕು ಅದನ್ನು. ಈಗ ಈ ರೀತಿ ನೀವು ಪುಸ್ತಕದಿಂದ ಸಿಕ್ಕುವ ಜ್ಞಾನ ಉಂಟಲ್ಲ, ಅದು ಎಲ್ಲಿ ಸಹ ಸಿಕ್ಕುವುದಿಲ್ಲ. ಒಂದು ಸಲ ನೀವು ಈಗ ಹೋಗುವಾಗ ಲೈಬ್ರರಿಗೆ ಹೋಗಿ ಮೇಲಿಂದ ಬರೆದ ವಿಷಯಗಳನ್ನು ಓದ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗ್ತದೆ ಈ ಪುಸ್ತಕ ಎಷ್ಟು ಅಗತ್ಯ ಅಂತ. ನೀವು ಲೈಬ್ರರಿಯ ಮಹತ್ವವನ್ನು ಹೇಳಿ ಅಂತ, ಗ್ರಂಥಾಲಯದ ಮಹತ್ವವನ್ನು ಹೇಳಿ ಅಂತ ನನಗೆ ಹೇಳಿದರು. ಮಹತ್ವ ನಾನು ಎಷ್ಟು ಹೇಳಿದರು ಅದು ಏನು ಹೇಳ್ತಾರಲ್ಲ, ಬೋರ್ಕಲ್ಲ ಮೇಲೆ ನೀರು ಸುರಿದಂತೆ ಅಂತ, ಅದು ನಾನು ಹೇಳಿ ಪ್ರಯೋಜನ ಇಲ್ಲ. ನೀವು ಒಮ್ಮೆ ಪುಸ್ತಕ ಭಂಡಾರದ ಒಳಗೆ ಹೋಗಿ, ಲೈಬ್ರರಿಯ ಒಳಗೆ ಹೋಗಿ ಪುಸ್ತಕಗಳನ್ನು ತೆಗೆದು ಅದನ್ನು ಓದಿ, ಆಗ ನಿಮಗೆ ಅದರಲ್ಲಿ ಆಸಕ್ತಿ ಬಂದರೆ ಮತ್ತೆ ನೀವು ಅದರ ರುಚಿ ಬಿಡುವುದಿಲ್ಲ. ಗೊತ್ತಾಯ್ತಾ? ಇದು ನಾನು ನಿಮಗೆ ಹೇಳುವಂಥ ಪ್ರಾಮಾಣಿಕ ಸಲಹೆ. ಸ್ವಲ್ಪ ಜಾಸ್ತಿ ಪುಸ್ತಕವನ್ನು ಓದಿಕೊಳ್ಳಿ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ನಮ್ಮ ಸಂಕುಚಿತ ಮನೋಭಾವ ಏನಿದೆ, ನಾವು ನಮ್ಮ ಸೀಮಿತ ಕುದುರೆಗೆ ಕಣ್ಪಟ್ಟಿ ಕಟ್ಟಿದಾಗೆ ಅದನ್ನು ಬಿಡಿ, ಅದರಿಂದ ಹೊರಗೆ ಬನ್ನಿ, ನಿಮ್ಮ ಜೀವನವನ್ನು ಒಳ್ಳೆಯದು ಮಾಡಿ ಹೇಳಿಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಇನ್ನಷ್ಟು ಜ್ಞಾನವನ್ನು ಪಡೆದುಕೊಳ್ಳಿ ಎಂಬ ಹಿತನುಡಿಯನ್ನು ನೀಡಿದರೆ ಶ್ರೀಮತಿ ರತ್ನಾವತಿ ಬೈಕಾಡಿ ಇವರಿಗೆ ಅಭಿನಂದನೆಗಳು. ಗ್ರಂಥಾಲಯ ಸಪ್ತಾಹದ ಅಂಗವಾಗಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಈ ಸ್ಪರ್ಧೆಗಳ ಬಹುಮಾನವನ್ನು ಈಗ ವೇದಿಕೆಯಲ್ಲಿರುವ ಗಣ್ಯರು ವಿತರಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಕನ್ನಡ ಪ್ರಬಂಧ ವಿದ್ಯಾಧರ ಶೆಟ್ಟಿ ಇವರು ಮಕ್ಕಳಿಗೆ ಬಹುಮಾನ ನೀಡಬೇಕಾಗಿ ಕೇಳ್ಕೊಳ್ತಾರೆ. ಕನ್ನಡ ಪ್ರಬಂಧ ದ್ವಿತೀಯ ಫಾತಿಮಾ ಸಮಿಯಾ ಸುಲ್ತಾನ, ಹಜರತ್ ಸೈಯದ್ ಮದನಿ ಚಿತ್ರಕಲೆ ಪೌರಾಯುಕ್ತರು ಬಹುಮಾನವನ್ನು ನೀಡಬೇಕಾಗಿರುತ್ತದೆ. ಚಿತ್ರಕಲೆ ಫಸ್ಟ್ ಆಯಿಷಾ ಸುಹಾನ, ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ. ಚಿತ್ರಕಲೆ ಸೆಕೆಂಡ್ ಮೊಹಮ್ಮದ್ ರಾಶಿಕ್, ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ. ಚಿತ್ರಕಲೆ ಥರ್ಡ್ ಅಬ್ದುಲ್ ಬಾಷಿತ್, ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ.
ಟೆಸ್ಟ್. ಫಸ್ಟ್ ಪ್ರೀಮಲ್ BM ಪ್ರೌಢಶಾಲೆ ಉಳ್ಳಾಳ. ಫಸ್ಟ್ BM ಪ್ರೌಢಶಾಲೆ ಉಳ್ಳಾಳ. ಸೆಕೆಂಡ್ ಹಜರತ್ ಸೈಯದ್ ಮದನಿ ಸ್ಕೂಲ್ ಉಳ್ಳಾಳ. ಥರ್ಡ್ ಇಸ್ಲಾಯಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಳ್ಳಾಳ. ಯಮುನಾ ಗಟ್ಟಿ ಇವರಿಗೆ ಗ್ರಂಥವನ್ನು ನೀಡಿ ಅಭಿನಂದಿಸಬೇಕಾಗಿದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಕಟ್ಟಿಕೊಟ್ಟದ್ದು ಮುಗಿಯುವ ತನಕ, ಕಲಿಸಿದ ವಿದ್ಯೆ ಬದುಕಿನ ಕೊನೆಯ ತನಕ ಅಂತ ಹೇಳಿಕೊಂಡು ಅಲ್ವಾ. ನೀವು ಬುತ್ತಿ ತರ್ತೀರಿ, ಮಧ್ಯಾಹ್ನ ಊಟ ಮಾಡಿದ ನಂತರ ಬುತ್ತಿ ಖಾಲಿ ಆಗ್ತದೆ. ಹಾಗೆ ನಾವು ದೂರದೂರಿಗೆ ಪ್ರಯಾಣ ಮಾಡಲಿಕ್ಕೆ ಹೋಗುವಾಗ ಮನೆಯಲ್ಲಿ ಒಂದಷ್ಟು ಕಟ್ಟಿ ಕೊಡ್ತಾರೆ. ಒಂದು ದಿನಕ್ಕೆ ಬರ್ಬೋದು, 2 ದಿನಕ್ಕೆ ಬರ್ಬೋದು, ಮುಗೀತದೆ. ಮುಗಿಲೇಬೇಕಲ್ವಾ. ಮತ್ತೆ ಇಟ್ಟರೆ ಏನಾಗ್ತದೆ, ಅದು ಹಾಳಾಗ್ತದೆ. ಆದರೆ ಕಲಿತ ವಿದ್ಯೆ ಯಾವಾಗಲೂ ಹಾಳು ಅಂತ ಆಗುವುದಿಲ್ಲ. ಸರಿಯಾ? ಒಪ್ಪಿಕೊಳ್ತೀರಾ? ಇಲ್ಲ, ಎಲ್ಲರೂ ಒಪ್ಪಿಕೊಳ್ಳುವುದಿಲ್ಲ. ಅದನ್ನು ಯಾರು ತಲೆ ಅಲ್ಲಾಡಿಸುವುದಿಲ್ಲ. ಒಪ್ಪಿಕೊಳ್ತೀರಾ? ಜೋರು ಹೇಳಿ. ಒಪ್ಪಿಕೊಳ್ತೀರಾದರೆ ಜೋರು ಹೇಳಬೇಕು, ಇಲ್ಲದಿದ್ದರೆ ಧೈರ್ಯವಾಗಿ ಇಲ್ಲ ಅಂತ ಹೇಳಬೇಕು. ನಾನು ಕಲಿತ ವಿದ್ಯೆ ಹಾಳಾಗ್ತದೆ, ಯಾರಾದರೂ ಹೇಳ್ತೀರಾ? ಇಲ್ಲ ಅಲ್ವಾ. ಹಾಗೆ ಪುಸ್ತಕ ಕೂಡ ನಮ್ಮ ಜೀವನದ ಅತ್ಯಂತ ಒಳ್ಳೆಯ ಗೆಳೆಯ ಯಾರು ಅಂತ ಹೇಳಿದರೆ ಪುಸ್ತಕ. ಈಗ ಹೇಳಿದರು, ಅದನ್ನು ಹೇಳುವಾಗ ಭಾಷಣದಲ್ಲಿ ರಾಯಪ್ಪನವರು ಒಳ್ಳೆಯ ಮಾತುಗಳನ್ನು ಹೇಳಿದರು, ರತ್ನಾವತಿಯವರು ಒಳ್ಳೆಯ ಮಾತುಗಳನ್ನು ಹೇಳಿದರು. ಯಾಕೆ ಜೀವನದಲ್ಲಿ ಪುಸ್ತಕವನ್ನು ಒಳ್ಳೆಯ ಗೆಳೆಯ ಅಂತ ಹೇಳ್ತೇವೆ ನಾವು? ಗೊತ್ತುಂಟಾ? ಯಾರಿಗಾದರೂ ಹೇಳ್ಬೋದಾ? ಇಲ್ಲ. ಅದನ್ನು ಕೂಡ ಹೇಳಲಿಕ್ಕೆ ಧೈರ್ಯ ಇಲ್ಲ. ಇಲ್ಲ ಅಂತ ಹೇಳಿ, ಗಟ್ಟಿ ಹೇಳಿ. ಗೊತ್ತುಂಟಾ? ಇಲ್ಲ. ಯಾರಿಗೂ ಗೊತ್ತಿಲ್ವಾ? ಗೊತ್ತಿರ್ಬೋದು, ಕೆಲವರಿಗೆ ಧೈರ್ಯ ಇರುವುದಿಲ್ಲ ಹೇಳಲಿಕ್ಕೆ, ಅಷ್ಟೇ. ನಿಮ್ಮ ಹಾಗೆ ಇರುವಾಗ ನಾವು ಕೂಡ ಅಲ್ಲೇ ಹೇಳಿದರೆ ತಪ್ಪಾಗ್ತದಾ ಏನೋ ತಪ್ಪಾಗ್ತದೆ. ನಿಮ್ಮ ಹಾಗೆ ವಿದ್ಯಾರ್ಥಿಗಳಿರುವಾಗ ನಾವು ಕೂಡ ಇದನ್ನೇ ಅನುಭವಿಸಿದ್ದು, ಹೊಸ್ತಲ್ಲ ಅದು. ಹೇಳಲಿಕ್ಕೆ ಹೋದರೆ ಎಲ್ಲಿಯಾದರೂ ತಪ್ಪಾಗಿ 4 ಮಂದಿಯ ಮಧ್ಯದಲ್ಲಿ ನಗೆ ಪಾಟಲಿಗೆ ಈಡಾಗ್ತೇವೋ ಸಂಶಯ ನಮ್ಮೊಳಗೆ ಇರ್ತದೆ. ಗೊತ್ತಿರ್ತದೆ, ಹೇಳಲಿಕ್ಕೆ ಧೈರ್ಯ ಇರೋದಿಲ್ಲ, ಅಷ್ಟೇ. ಯಾಕೆ ಜೀವನದಲ್ಲಿ ಪುಸ್ತಕ ಅತ್ಯಂತ ಒಳ್ಳೆಯ ಗೆಳೆಯ ಅಂತ ಹೇಳಿದರೆ, ನಾವು ತುಂಬ ಮಂದಿ ಗೆಳೆಯ ಗೆಳತಿಯರನ್ನು ಸಂಪಾದಿಸ್ತೇವೆ ಬದುಕಿನಲ್ಲಿ. ಅದರಲ್ಲೂ ವಿದ್ಯಾರ್ಥಿಗಳು ನಿಮಗೆ ತುಂಬ ಮಂದಿ ಇರ್ತಾರೆ ಗೆಳೆಯರು, ಇಲ್ವಾ? ಇದ್ದಾರಾ? ಸ್ವಲ್ಪ ಮಂದಿಗೆ ಮಾತ್ರ ಇದ್ದಾರೆ. ಇನ್ನು ಯಾರಿಗಿಲ್ವಾ? ಇದ್ದಾರೆ. ಜೋರು ಹೇಳಿ, ಧೈರ್ಯ ಹೇಳಿ. ಇದ್ದಾರಲ್ವಾ? ಆದರೆ ನಮ್ಮ ಜೀವನದಲ್ಲಿ ಬಂದಂತಹ ಇಂತಹ ಗೆಳೆಯರು ಇವತ್ತು ಬರಬಹುದು, ನಾಳೆ ಹೋಗಬಹುದು. ಕೆಲವರು ಒಂದಷ್ಟು ಸಮಯ ಇರಬಹುದು, ಕೆಲವರು ಕೊನೆಯ ತನಕವೂ ನಮ್ಮೊಟ್ಟಿಗೆ ಜೀವನದ ಆತ್ಮೀಯ ಗೆಳೆಯರಾಗಿರಬಹುದು. ಆದರೆ ಪುಸ್ತಕ ಎನ್ನುವುದನ್ನು ಯಾವಾಗಲೂ ನಾವು ಕಳ್ಕೊಳ್ಳೋದಿಲ್ಲ. ಪುಸ್ತಕ ಎನ್ನುವುದನ್ನು ನಾವು ಮನೆಯಲ್ಲಿ ಭದ್ರವಾಗಿ ಇಟ್ಟರೆ ಮಾತ್ರ. ಹಾಳಾಗುವಾಗ ಇಟ್ಟರೆ ಏನಾಗ್ತದೆ? ಅದು ಕೂಡ ಹಾಳಾಗಿ ಹೋಗ್ತದೆ. ಪುಸ್ತಕವನ್ನು ಬದುಕಿನಲ್ಲಿ ಭದ್ರವಾಗಿ ಇಟ್ಟರೆ ಅದು ಜೀವನದ ಅತ್ಯಂತ ಒಳ್ಳೆಯ ಗೆಳೆಯ. ಯಾಕೆ? ನಮಗೆ ಬೇಕಾದಂತಹ ಕೆಲವು ವಿಷಯಗಳು ಆ ಪುಸ್ತಕದಲ್ಲಿದ್ದರೆ ಅದನ್ನು ಕಾಲಕಾಲಕ್ಕೆ ನಾವು ಓದಿಕೊಳ್ಳಬಹುದು. ಇಂತಹ ಓದುವ ಹವ್ಯಾಸವುಳ್ಳವರಲ್ಲಿ ನಾನು ಕೂಡ ಒಬ್ಬ. ನಿಮ್ಮ ಲೈಬ್ರರಿಗಳಿಗೆ ಗೊತ್ತಿದೆ. ಆದರೆ ನಾನು ಸಮಯಕ್ಕೆ ಹಿಂದೆ ಕೊಡುವುದಿಲ್ಲ ಪುಸ್ತಕವನ್ನು, ಅದು ಬೇರೆ ವಿಷಯ. ಅದು ನನ್ನ ಕಾರ್ಯಕ್ರಮದ ಒತ್ತಡಗಳ ಮಧ್ಯೆ ಹಾಗೆ ಆಗಿರ್ತದೆ. ಇವತ್ತು ಕೂಡ ನನಗೆ ವಿಷಯ ಸರಿಯಾಗಿ ಯಾವುದಂತ ಗೊತ್ತಿರಲಿಲ್ಲ. ಅವ್ರ ಮೊನ್ನೆ ಫೋನ್ ಮಾಡುವಾಗ ನಾನು ಬೇರೆ ಕಾರ್ಯಕ್ರಮದಲ್ಲಿದ್ದೆ. ಆದರೂ ಅತಿಥಿಯಾಗಿ ಹೋಗಿ ಭಾಷಣ ಮಾಡುವುದಕ್ಕೂ ಒಂದು ವಿಷಯವನ್ನು ಕುರಿತು ಭಾಷಣ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಸರಿಯಾಗಿ ತಯಾರಿ ಇಲ್ಲದಿದ್ದರೂ ಒಂದಷ್ಟು ಮಾತುಗಳನ್ನು ಹೇಳುವ ಪ್ರಯತ್ನ ಮಾಡ್ತೇವೆ. ಈಗ ಹೇಳಿದರು, ನಮ್ಮ ಭಾರತೀಯ ಗ್ರಂಥಾಲಯದ ಪಿತಾಮಹ ಅಂತ ಹೇಳಿಕೊಂಡು ಡಾಕ್ಟರ್ SR ರಂಗನಾಥನ್ ಅವರನ್ನು ನೆನಪು ಮಾಡಿಕೊಂಡು ಅವರ ನೆನಪಿನಲ್ಲಿ ಅವರ ಭಾವಚಿತ್ರದ ಎದುರು ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಮಾಡಿದೆವು.
ಇದು ನಾವು ಅವರಿಗೆ ಕೊಡುವ ಗೌರವ. ಯಾಕೆ ಅವರ ಭಾವಚಿತ್ರದ ಎದುರು ನಾವು ದೀಪವನ್ನು ಬೆಳಗಿಸ್ತೇವೆ? ಭಾರತೀಯ ಆ ಒಂದು ಗ್ರಂಥಾಲಯಕ್ಕೆ ಅವರು ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರ ನೆನಪು ನಮಗೆ ಇರಬೇಕು ಎನ್ನುವುದಕ್ಕಾಗಿ. ಈ ಕಾರ್ಯಕ್ರಮ ಯಾವುದಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ? ಎಷ್ಟು ಮಂದಿಗೆ ಗೊತ್ತಿದೆ ಹೇಳಿ? ಗೊತ್ತಿಲ್ಲ? ಗೊತ್ತಿದೆಯಾ ಇಲ್ವಾ? ಗೊತ್ತಿದೆ. ಏನು ಕಾರ್ಯಕ್ರಮ ಹೇಳಿ ಯಾರಾದರೂ ಒಂದು? ಬುದ್ಧಿವಂತರು ಸುಲಭವಾಗಿ ಉತ್ತರಿಸಬಹುದು, ಇಲ್ಲಿ ವೇದಿಕೆ ಹಿಂದೆ ಇದೆ. ಅದನ್ನು ಹೇಳಲಿಕ್ಕೂ ನಿಮಗೆ ಧೈರ್ಯ ಇಲ್ಲ. ನೋಡಿ, ಅಲ್ಲಿ ಅಷ್ಟು ದೊಡ್ಡದಾಗಿ ಬರೆದಿದ್ದಾರೆ, ಅದನ್ನು ಹೇಳಲಿಕ್ಕೂ ಧೈರ್ಯ ಇಲ್ಲ. ಈ ಧೈರ್ಯ ನಿಮ್ಮಲ್ಲಿ ಬರಬೇಕು. ಹೇಗೆ ಬರ್ತದೆ? ಶಾಲೆ ಕಲಿಬೇಕು, ವಿದ್ಯೆ ಕಲಿಬೇಕು. ನಮ್ಮ ಹೆತ್ತವರು ನಮ್ಮನ್ನು ಶಾಲೆಗೆ ಕಳುಹಿಸುವುದೇ ಯಾಕಾಗಿ ವಿದ್ಯೆ ಕಲಿಬೇಕು, ಒಳ್ಳೆಯ ಬುದ್ಧಿ ಕಲಿಬೇಕು ಎನ್ನುವುದಕ್ಕಾಗಿ ಅಲ್ವಾ? ಹಾಂ, ಶಾಲೆಗೆ ನಮ್ಮನ್ನು ಕಳುಹಿಸುವುದೇ ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು, ಒಳ್ಳೆಯ ವಿದ್ಯೆ ಕಲಿಬೇಕು, ನಾಳಿನ ದಿನ ಒಳ್ಳೆಯ ಕೆಲಸಕ್ಕೆ ಸೇರಿಕೊಳ್ಬೇಕು, ನಮಗೆ ಆಧಾರ ಆಗಬೇಕು ಎನ್ನುವ ಕಾರಣಕ್ಕಾಗಿ. ಆದರೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಕೇವಲ ಪುಸ್ತಕದ ಬದನೆಕಾಯಿ ಸಾಕಾಗುವುದಿಲ್ಲ. ಸಾಕಾಗ್ತದಾ? ಆ ಓದಿನ ಕಲಿಕೆಯ ಜೊತೆಗೆ ನಾನು ತುಂಬ ಮಂದಿ ಬುದ್ಧಿವಂತರನ್ನು ನೋಡಿದ್ದೇನೆ, ರ್ಯಾಂಕ್ ಪಡೆದವರನ್ನು ನೋಡಿದ್ದೇನೆ. ಅವರ ಹತ್ರ ಹೊರಗಿನ ವಿಷಯ ಕೇಳಿದರೆ ಏನೂ ಗೊತ್ತಿಲ್ಲ ಅಂತ ಹೇಳಿದರೆ ಏನೂ ಗೊತ್ತಿಲ್ಲ. ಮೊನ್ನೆ ನಮ್ಮ ಹತ್ತಿರದಲ್ಲಿ ಒಂದು ಹುಡುಗಿಯನ್ನು ನೋಡಿದೆ, ಡಿಗ್ರಿ ಪಾಸಾಗಿದ್ದಾಳೆ, ಒಳ್ಳೆಯ ಮಾರ್ಕ್ ಇದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿಯಾಗಿ ಬದಲಾಗುವಾಗ ಅವಳು ಕೇಳೋದು, ಹಾಗಾದರೆ ಮೋದಿ ಇಲ್ವಾ ಈಗ? ಮೋದಿ ಯಾರು ಹೇಳಿ? ಜೋರು ಹೇಳಿ, ನಿಮಗಲ್ಲಿ ಧೈರ್ಯ ಬೇಕು. ಅಂಬಡೆ ಉಂಟಲ್ವಾ? ಹಾಂ, ಪ್ರೈಮ್ ಮಿನಿಸ್ಟರ್. ಇಂಗ್ಲೀಷು ಆಂಗ್ಲ ಮಾಧ್ಯಮ ಶಾಲೆಯವರು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ಕನ್ನಡ ಮೀಡಿಯಂ? ಪ್ರಧಾನಮಂತ್ರಿ ಅಲ್ವಾ? ಹಾಗಾದರೆ ಬೊಮ್ಮಾಯಿ ಯಾರು? ನೀವು ಕನ್ನಡದಲ್ಲಿ ಉತ್ತರ ಇಲ್ವಾ? ಹಾಂ, ಏನು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಹೇಳಿ? ಬರೋದಿಲ್ಲ ಹೇಳಲಿಕ್ಕೆ? ಗೊತ್ತುಂಟು, ಬರುವುದಿಲ್ಲ. ಏನು ವ್ಯತ್ಯಾಸ ಹೇಳಿ? ಯಾರು ಕಂಟ್ರಿ, ಯಾರು ಸ್ಟೇಟ್? ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನಮ್ಮ ದೇಶದೊಳಗಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಒಂದು, ಅದಕ್ಕೊಬ್ಬರು ಮುಖ್ಯಮಂತ್ರಿ. ಅವರು ಬದಲಾದಾಗ, ಯಡಿಯೂರಪ್ಪರವರು ಹೋಗಿ ಬದಲಾದಾಗ ಬೊಮ್ಮಾಯಿ ಅವರಾದರು. ಆ ಹುಡುಗಿ ಹತ್ರ ನಾನು ಇದನ್ನೇ ಕೇಳಿದೆ, ನಿನಗೆ ಕರ್ನಾಟಕ ಮತ್ತು ಭಾರತ, ಅದು ಭಾರತದಲ್ಲಿ ಕರ್ನಾಟಕ ಇರುವುದಾ ಅಥವಾ ಕರ್ನಾಟಕದಲ್ಲಿ ಭಾರತ ಇರುವುದಾ? ಇದು ಡಿಗ್ರಿ ಕಲಿತ ಹುಡುಗಿಯರ ಒಂದು ಜ್ಞಾನ. ಕಲ್ತಿದ್ದಾರೆ, ಅವರು ಪಾಸಾಗಿದ್ದಾರೆ, ಒಳ್ಳೆಯ ಮಾರ್ಕ್ ಇದೆ. ಆದರೆ ಜ್ಞಾನಶಕ್ತಿ ಎನ್ನುವುದು, ಈಗ ಇವರು ಹೇಳಿದರು ನಮ್ಮ ರಾಯಪ್ಪನವರು, ನೀವು ಪುಸ್ತಕಗಳನ್ನು ಪತ್ರಿಕೆಗಳನ್ನು ಓದುವ ಮೂಲಕವಾಗಿ ನಿಮ್ಮ ಜ್ಞಾನಶಕ್ತಿ ಬೆಳೆಯುತ್ತದೆ. ನಿಮ್ಮ IQ ಟೆಸ್ಟ್ ಅಂತ ಹೇಳ್ತೇವೆ. ನಿಮಗೆ ಮುಂದಕ್ಕೆ ನೀವು IAS IPS ಅಂತಹ ಪರೀಕ್ಷೆಗೆ ಹೋಗುವುದಿದ್ದರೆ ಅಲ್ಲಿ ಜ್ಞಾನಶಕ್ತಿ ಬೇಕು. ಕೇವಲ ಪುಸ್ತಕದ ಬದನೆಕಾಯಿಯಲ್ಲಿ ಸಾಕಾಗುವುದಿಲ್ಲ. ನಿಮ್ಮ ಜ್ಞಾನಶಕ್ತಿಯನ್ನು ಅವರು ಬೇರೆ ಬೇರೆ ವಿಧಾನಗಳಿಂದ ಪರೀಕ್ಷೆ ಮಾಡುವಾಗ ಇಂತಹ ಎಲ್ಲ ವಿಷಯಗಳು ಬೇಕಾಗ್ತದೆ. ಹಾಗಾಗಿ ನಾನು ಇನ್ನು ಹೆಚ್ಚು ಉದ್ದ ಕೊಂಡೋಗುವುದಿಲ್ಲ, ಈಗಾಗಲೇ ಸಮಯ ಆಗ್ತಾ ಇದೆ. ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಅಂತ ಹೇಳಿದರೆ ಗ್ರಂಥಾಲಯಕ್ಕೆ ಓದುಗರನ್ನು ಆಕರ್ಷಿಸಲಿಕ್ಕೆ ಬೇಕಾಗಿ ಮತ್ತು ಇಂತಹ ಒಂದು ಗ್ರಂಥಾಲಯ ನಮ್ಮ ಊರಿನಲ್ಲೂ ಇದೆ ಅಂತ ತಿಳಿಸಲಿಕ್ಕೆ ಬೇಕಾಗಿ ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮ ಮಾಡುವ ಮೊದಲು ಇಂತಹ ಗ್ರಂಥಾಲಯ ಇದೆ ಅಂತ ಯಾರಿಗಾದರೂ ಗೊತ್ತಿತ್ತಾ? ಇಲ್ಲಿ ಮಕ್ಕಳಿಗೆ ಗೊತ್ತಿತ್ತಾ? ಯಾರಿಗೆಲ್ಲ? ಯಾರಿಗೆ? ಕೈ ಎತ್ತಿ, ಹಾಗೂ ಗೊತ್ತಾಗ್ತದೆ. ಎಲ್ಲರಿಗೂ ಗೊತ್ತಿತ್ತಾ? ಗೊತ್ತಿಲ್ಲದವರು ಇಲ್ವಾ ಯಾರು? ನಾಚಿಕೆ ಏನಿಲ್ಲ ಇದರಲ್ಲಿ, ಹೇಳಿ. ಗೊತ್ತಿಲ್ಲದವರು ಇಲ್ಲ ಆಯಿತಾ? ಇದ್ದರು. ಒಂದೆರಡು ಮಂದಿ ಧೈರ್ಯವಾಗಿ ಹೇಳಿದರು ಗೊತ್ತಿಲ್ಲ ಆಯಿತು ಅಂತ ಹೇಳಿದರು. ಈ ಗ್ರಂಥಾಲಯ ಇರುವುದು ಯಾಕೆ? ಅದು ಮುಖ್ಯವಾಗಿರ್ತದೆ. ಗ್ರಂಥಾಲಯ ಇದೆ, ಎಲ್ಲರಿಗೂ ಗೊತ್ತುಂಟು. ಇರುವುದು ಯಾಕೆ? ಓದಲಿಕ್ಕೆ. ಯಾರು ಓದಬೇಕು? ನಾವು ಓದಬೇಕು, ಅದು ಸರಿ. ಯಾಕೆಂತ ಹೇಳಿದರೆ ಈ ಗ್ರಂಥಾಲಯದಲ್ಲಿ ಒಳ್ಳೊಳ್ಳೆಯ ಪುಸ್ತಕಗಳಿವೆ, ಎಷ್ಟೆಷ್ಟೋ ದೊಡ್ಡ ಮೌಲ್ಯಯುತವಾದಂತಹ ಪುಸ್ತಕಗಳಿವೆ. ಈಗ ಇವರೊಂದು ಹೇಳಿದರು, ಅವರಲ್ಲಿರುವುದೆಲ್ಲ ಅತ್ಯಂತ ಹೆಚ್ಚು ಬೆಲೆಯುಳ್ಳದ್ದಂತ ಹೇಳಿದರೆ 7 ರೂಪಾಯಿಯ ಪುಸ್ತಕಗಳು ಹೇಳಿ. ಹಾಗೆ ರಾಯಪ್ಪನವರು ಮಾತಾಡುವಾಗ ಅಂತ ಹೇಳಿದರು, ಅವರು ಡಿಗ್ರಿ ಕಲಿಯುವಾಗ ಆಗಿನ ಕಾಲದಲ್ಲಿ 25 ರೂಪಾಯಿ ಕಟ್ಟಿದ್ರು ಅಂತ ಹೇಳಿಕೊಂಡು. ಆಗಿನ ಕಾಲದಲ್ಲಿ 25 ರೂಪಾಯಿ ಕಟ್ಟಲಿಕ್ಕೂ ಅಷ್ಟು ಕಷ್ಟ ಇತ್ತು ಅಲ್ವಾ ಸರ್?
ನಮಗೆಲ್ಲ ಶಾಲೆಗೆ ಹೋಗುವಾಗ 50 ಪೈಸೆ 1 ರೂಪಾಯಿ ಬಸ್ ಟಿಕೆಟ್ ಆಗ, ಅದನ್ನು ಕೊಡಲಿಕ್ಕೂ ಮನೆಯಲ್ಲಿ ಕಷ್ಟ ಇತ್ತು. ಈಗ ನಮಗೆ 50 ಪೈಸೆ 1 ರೂಪಾಯಿ ಅಂತ ಹೇಳಿದರೆ ಏನೂ ಅಲ್ಲ, ಭಿಕ್ಷುಕರು ತಗೊಳ್ಳೋದಿಲ್ಲ ಅದನ್ನು ಅಲ್ವಾ. 1 ರೂಪಾಯಿ ಕೊಟ್ಟರೆ ಮುಖ ನೋಡ್ತಾನೆ, ಇವ ಯಾವ ಭಿಕ್ಷುಕ ಕೊಟ್ಟವ ಅಂತ ಹೇಳಿ ಅಲ್ವಾ, ಸರಿಯಾ? ಹಾಂ, ಹಾಗೆ ನಮಗೆ ಮೌಲ್ಯ ಗೊತ್ತಾಗೋದು ಯಾವಾಗ ಅಂತ ಹೇಳಿದರೆ, ನೀವೆಲ್ಲ ವಿದ್ಯಾರ್ಥಿಗಳು, ಪುಸ್ತಕದ ಮೌಲ್ಯ ಗೊತ್ತಾಗೋದು ಯಾವಾಗ ಅಂತ ಹೇಳಿದರೆ ಅಂತಹ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ, ಅಯ್ಯೋ ಒಳ್ಳೆ ಪುಸ್ತಕ ಇತ್ತು, ನಾನು ಓದಲೇ ಇಲ್ಲ, ಈಗ ಅಗತ್ಯ ಇತ್ತು ಅಂತ ಅನ್ನುವಾಗ ಅದರ ಮೌಲ್ಯ ಗೊತ್ತಾಗ್ತದೆ. ನಾವೆಲ್ಲ ಓದಿ ಬೆಳೆದವರು, ನೀವು ನಂಬ್ತೀರಾ ಇಲ್ಲೋ ಗೊತ್ತಿಲ್ಲ, ಬಹುಶಃ 3-4ನೇ ಕ್ಲಾಸಿನಿಂದ ನಾನು ಓದಲಿಕ್ಕೆ ತೊಡಗಿದೆ. ಪಾಠದೊಟ್ಟಿಗೆ ಪಠ್ಯೇತರ ಪುಸ್ತಕಗಳು, ದಿವಸಕ್ಕೆ 1-2 ಕಾದಂಬರಿಗಳನ್ನು ಓದ್ತಾ ಇದ್ದೆ. ಬರುವಂತಹ ಸುಧಾ, ತರಂಗ, ಪ್ರಜಾಮತ, ಚಂದಮಾಮ, ಮಂಗಳ, ಯಾವುದೇ ಪುಸ್ತಕಗಳು ಬರಲಿ ಅದರಲ್ಲಿರುವ ಎಲ್ಲ ಧಾರಾವಾಹಿಗಳನ್ನು ಓದ್ತಾ ಇದ್ದೆ. ಆದರೆ ಪರೀಕ್ಷೆಯಲ್ಲಿ ಎಲ್ಲೂ ಹಿಂದೆ ಬೀಳಲಿಲ್ಲ. ನಮಗೆಲ್ಲ ಆಗ ಒತ್ತಡ ಅಂತ ಇರಲಿಲ್ಲ. ಈಗ ನಿಮಗೆಲ್ಲ ಒತ್ತಡದ ಬದುಕಿದೆ. ನಾನು ನನ್ನ ಮಗಳನ್ನು ನೋಡ್ತೇನೆ, ಯಾವಾಗ ಕೇಳಿದರೂ ಬರೆದು ಮುಗಿಯುವುದಿಲ್ಲ ಅಂತ ಹೇಳ್ತಾಳೆ. ಏನು ಬರೀತಾರೋ ದೇವರಿಗೆ ಗೊತ್ತು, ಏನು ಓದ್ತಾರೋ ಗೊತ್ತಿಲ್ಲ. ಆದರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ, ಅದು ದೊಡ್ಡ ವಿಷಯ. ನಮಗೆಲ್ಲ ಬೇಕಾಗಿರುವುದೇನು? ನಮ್ಮ ಹೆತ್ತವರಿಗೆ, ನನಗೆ ಅಂತ ಹೇಳಿದರೆ ನಿಮಗೆಲ್ಲ, ನಿಮ್ಮ ಹೆತ್ತವರಿಗೆ ಬೇಕಾಗಿರುವುದೇನು? ಮಕ್ಕಳು ಓದಿ ಕಲಿತು ಏತು ಮಾರ್ಕ್ ಬರ್ತದೆ. ಮನೆಗೆ ಪರೀಕ್ಷೆಯಲ್ಲಿ ಬಂದ ಕೂಡಲೇ ಕೇಳೋದು ಅದೇ ಅಲ್ವಾ, ಏತು ಮಾರ್ಕ್ ಬರ್ತದೆ ಹೇಳಿ ಅಲ್ವಾ. ಕಡಿಮೆ ಬಂದ ಕೂಡಲೇ ಏನು ಮಾಡ್ತಾರೆ? ಬೈತಾರೆ, ಕೆಲವು ಸಲ ಬೆನ್ನಿಗೆ 2 ಬಾರಿಸ್ತಾರೆ ಇಲ್ವಾ, ಬಾರಿಸ್ತಾರೆ. ಹಾಗೆ ನೀವು ಪುಸ್ತಕವನ್ನು, ಪಾಠ ಪುಸ್ತಕಗಳನ್ನು ಓದಿ ಅದರ ಜೊತೆಗೆ ಗ್ರಂಥಾಲಯ ಇದೆ, ಅಥವಾ ನಿಮ್ಮ ಮನೆಗೆ ಬರುವಂತಹ ಪತ್ರಿಕೆಗಳು, ವಾರಪತ್ರಿಕೆಗಳು, ಅದರಲ್ಲೆಲ್ಲ ಒಳ್ಳೊಳ್ಳೆಯ ಕಥೆಗಳಿರ್ತವೆ, ನೀತಿ ಬೋಧಕ ಕಥೆಗಳು ಇರ್ತವೆ, ಅಗತ್ಯಕ್ಕೆ ಬೇಕಾದಂತಹ ವಿಜ್ಞಾನದ ಪುಸ್ತಕಗಳಿವೆ, ನಮ್ಮ ದೇಶದ ಅಥವಾ ಪ್ರಪಂಚದ ಮಹಾನುಭಾವರ ಕಥೆಗಳು ಇವೆ. ಇವುಗಳನ್ನೆಲ್ಲ ಓದಿಕೊಂಡಾಗ ಕೆಲವು ಸಲ ಪ್ರಬಂಧ ಬರೀಲಿಕ್ಕೆ ಹೇಳ್ತಾರೆ. ನಮ್ಮ ದೇಶದ ಮಹಾನ್ ವ್ಯಕ್ತಿ ಗಾಂಧೀಜಿಯ ಬಗ್ಗೆ ಕತೆ ಪ್ರಬಂಧ ಬರೀರಿ, ಜವಾಹರ್ಲಾಲ್ ನೆಹರೂರವರ ಬಗ್ಗೆ ಬರೀರಿ, ವಿಜ್ಞಾನಿ ಸರ್ ಸಿ ವಿ ರಾಮಣ್ರವರಿದ್ದಾರೆ ಅವರ ಬಗ್ಗೆ ಬರೀರಿ ಅಂತ ಹೇಳುವಾಗ ನಾವು ಹುಡುಕಿಕೊಂಡು ಹೋಗಬೇಕಾದ ಎಲ್ಲಿಗೆ? ತಂದೆ ತಾಯಿಯವರನ್ನು ಕೇಳ್ತೇವೆ, ಹತ್ತಿರದಲ್ಲಿ ಯಾರಾದರೂ ಮಾಸ್ಟರ್ ಟೀಚರ್ ಇದ್ದರೆ ಅವರನ್ನು ಕೇಳ್ತೇವೆ ಅಲ್ವಾ. ಅದರ ಜೊತೆಗೆ ಯಾರೂ ಇಲ್ಲದಿದ್ದರೆ ಇಂತಹ ಪುಸ್ತಕಗಳ ಗ್ರಂಥಾಲಯಕ್ಕೆ ಹೋಗಿ ಅವರ ಬಗ್ಗೆ ಪುಸ್ತಕವನ್ನು ಹುಡುಕಿ ಅದರಲ್ಲಿ ನೋಡಿ ಬರೀತೇವೆ. ಇದು ಪುಸ್ತಕದಿಂದ ಆಗುವ ಉಪಯೋಗ. ಖಂಡಿತವಾಗಿಯೂ ನಿಮ್ಮ ಬದುಕಿನ ಪಠ್ಯ ಪುಸ್ತಕಗಳ ಜೊತೆಗೆ ನಿಮಗೆ ಇಂತಹ ಪಠ್ಯೇತರ ಪುಸ್ತಕಗಳು, ಅದರಲ್ಲಿ ಎಲ್ಲ ವಿಷಯಗಳು ಇವೆ ಗ್ರಂಥಾಲಯದಲ್ಲಿ. ನೀವು ಒಮ್ಮೆ ಹೋಗಿ ನೋಡಿ. ಅದರಲ್ಲಿ ಹೊರಗೆ ನುಡಿಮುತ್ತುಗಳನ್ನು ಬರೆದಿದ್ದಾರೆ. ಇವರು ಹೇಳಿದರು, ಒಂದು ಒಳ್ಳೆಯ ಗ್ರಂಥಾಲಯ ಅಂತ ಹೇಳಿದರೆ ಅದು ನಮ್ಮ ಸಂಸ್ಕೃತಿಯ ಪ್ರತೀಕ. ಅಲ್ಲಿದ್ದೇ ಬರೆದಿದೆ, ತುಂಬ ಬರೆದಿದೆ, ಓದಿ. ಅದು ಆಯಾಯ ಕಾಲದ ವರ್ತಮಾನವನ್ನು ನಮಗೆ ತಿಳಿಸುವಂತಹ ಜ್ಞಾನ ದೇಗುಲ. ಒಂದು ಒಳ್ಳೆಯ ಮನೆ ಅಥವಾ ಒಂದು ಒಳ್ಳೆಯ ಕಚೇರಿಯಲ್ಲಿ ಒಂದು ಗ್ರಂಥಾಲಯ ಇಲ್ಲದಿದ್ದರೆ ಅದು ಆತ್ಮವಿಲ್ಲದ ದೇಗುಲ. ಇವರೆಲ್ಲ ಹೇಳಿದರು ಅದರ ಮಾತುಗಳನ್ನು, ಅದನ್ನು ನಾನು ಹೆಚ್ಚು ಹೇಳಿಕ್ಕೆ ಹೋಗುವುದಿಲ್ಲ. ಅಲ್ಲಿ ಒಳ್ಳೊಳ್ಳೆಯ ನುಡಿಮುತ್ತುಗಳೆಲ್ಲ ಬರೆದಿವೆ. ಅಂತಹ ನುಡಿಮುತ್ತುಗಳನ್ನು ಓದಿ ಆ ಪುಸ್ತಕಗಳನ್ನು ಕನಿಷ್ಠ ವಾರಕ್ಕೆ 1 ಪುಸ್ತಕ ಅಂದರೆ ದಿನಕ್ಕೆ ಅರ್ಧ ಗಂಟೆಯಾದರೂ ಪುಸ್ತಕವನ್ನು ಓದುವ ಪ್ರಯತ್ನವನ್ನು ಬೆಳೆಸಿಕೊಳ್ಳಿ. ಇದಕ್ಕೊಂದು ಇಚ್ಛಾಶಕ್ತಿ ಬೇಕು. ಈಗೆಲ್ಲ ಹೇಳಿದರು ಕಾಲ ಬದಲಾಗಿದೆ. ಮೊದಲು ಪತ್ರಿಕೆ ಓದ್ತಾ ಇದ್ದೆವು, ಆನಂತರ ಟಿ ವಿ ನೋಡಲಿಕ್ಕೆ ಆರಂಭ ಮಾಡಿದ್ದೆವು, ಈಗೆಲ್ಲ ಮೊಬೈಲಲ್ಲಿ ನೆಮ್ಮದಿಯ ಮನಸ್ಸಿನಿಂದ ಇಡ್ತೇನೆ ಎನ್ನುವಂತಹ ಒಂದು ದೃಢವಾದಂತಹ ಇಚ್ಛಾಶಕ್ತಿಯನ್ನು ನಾವು ಹೊಂದಿರಬೇಕು. ಮನೆಯಲ್ಲಿ ಹೋಗಿ ನೀವು ಮೊದಲು ಮಾಡೋದೇನು ಹೇಳಿ? ಮೊಬೈಲ್ ನೋಡೋದಲ್ವಾ? ಹೆಚ್ಚಿನವರು ಮೊಬೈಲ್ ನೋಡೋದಿಲ್ವಾ? ಯಾರು ನೋಡೋದಿಲ್ಲ ಹೇಳಿ? ಕೈ ಎತ್ತಿ. ಮೊಬೈಲೇ ಇಲ್ಲ, ಮೊಬೈಲ್ ನೋಡುವುದಿಲ್ಲ. ಒಬ್ಬಳು ಮಾತ್ರ ಅಲ್ಲಿ, ಅದು ಕೂಡ ಅರ್ಧ ಧೈರ್ಯದಲ್ಲಿ ಕೈ ಎತ್ತುವುದು. ಹೀಗೆ ಎತ್ತುವುದಿಲ್ಲ, ಅವರಿಗೆ ಧೈರ್ಯ ಇಲ್ಲ ಪೂರ್ತಿ ಕೈ ಎತ್ತಲಿಕ್ಕೆ. ನಾವೆಲ್ಲ ಶಾಲೆಯಲ್ಲಿರುವಾಗ ಹೀಗೆ ಪೂರ್ತಿ ಎತ್ತಬೇಕು. ಇಲ್ಲದಿದ್ದರೆ ಹೇಳ್ತಾರೆ ನಿಮಗೇನು ಧೈರ್ಯ ಇಲ್ವಾ ಅಂತೇಳಿ. ಹೀಗೆ ಅರ್ಧ ಎತ್ತಿದರೆ ಹೇಳುವುದನ್ನು ಪೂರ್ತಿ ಹೇಳಲಿಕ್ಕೂ ಧೈರ್ಯ ಬೇಕು ಅಲ್ವಾ. ಹಾಗಾಗಿ ಮೊಬೈಲ್ ನೋಡೋದು ತಪ್ಪಂತ ಹೇಳೋದಿಲ್ಲ. ಈಗಿನ ದಿನಗಳಲ್ಲಿ ಮೊಬೈಲಲ್ಲಿ ಪಾಠ ಕಲಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅದರ ಜೊತೆಗೆ ದಿನಕ್ಕೊಂದು ಅರ್ಧ ಗಂಟೆ ಆದರೂ 1 ಪುಸ್ತಕವನ್ನು ನಾನು ಓದ್ತೇನೆ, ಒಂದು ದೃಢ ನಿರ್ಧಾರ ಮಾಡಿ. ಇದರಿಂದ ನಿಮಗಾಗುವಂತಹ ವ್ಯಕ್ತಿತ್ವದ ಬದಲಾವಣೆಯನ್ನು 1-2 ತಿಂಗಳಲ್ಲಿ ನೀವೇ ಅಧ್ಯಯನ ಮಾಡಿ. ನೀವು ಅದನ್ನು ನಿಮ್ಮದಾದಂತಹ ಡೈರಿ ಬರೆಯುವ ಅಭ್ಯಾಸ ಇದ್ದರೆ ಆ ಡೈರಿಯಲ್ಲಿ ಬರೆದಿಡಿ. ಮುಂದಕ್ಕೆ ನಿಮಗೆ ಇದು ಎಷ್ಟು ಉಪಯೋಗ ಆಗ್ತದೆ ಎನ್ನುವುದನ್ನು ನೀವು ಸ್ವತಃ ಅವಲೋಕನ ಮಾಡಿ. ನಿಮ್ಮ ಮನೆಯಲ್ಲಿ ಹೇಳಿ, ಒಂದು ಒಳ್ಳೆಯ ವಾರಪತ್ರಿಕೆಯನ್ನು, ಒಂದು ಒಳ್ಳೆಯ ಪುಸ್ತಕವನ್ನು ತರಿಸಲಿಕ್ಕೆ ಹೇಳಿ. ಹತ್ತಿರದ ಗ್ರಂಥಾಲಯಕ್ಕೆ ಹೋಗಿ ಸದಸ್ಯರಾಗಿ ಅಲ್ಲಿಂದ ಪುಸ್ತಕಗಳನ್ನು ತನ್ನಿ, ಆದರೆ ಕಾಲಕ್ಕೆ ಹಿಂದೆ ಕೊಡಿ ಅಂತ ಹೇಳಿಕೊಡ್ತಾ ಈ ಪುಸ್ತಕವನ್ನು ಓದುವ ಮೂಲಕವಾಗಿ ಇವರು ಹೇಳಿದರು ಜ್ಞಾಪಕ ಶಕ್ತಿ. ಈಗ ಸ್ಪರ್ಧೆಗಳನ್ನು ನೋಡಿದೆ, ಗಮನಿಸಿದೆ. ಕನ್ನಡ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳು ಯಾರು ಅಂತ ಹೇಳಿದರೆ ಹೆಚ್ಚಿನವರೆಲ್ಲ ಇಂಗ್ಲೀಷ್ ಮಾಧ್ಯಮದವರು. ಪುಸ್ತಕವನ್ನು
ಓದುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಆ ಅಭ್ಯಾಸದಿಂದ ನಿಮ್ಮ ಜ್ಞಾಪಕ ಶಕ್ತಿ, ನೀವೆಲ್ಲ ಮನೆಯಲ್ಲಿ ಸೀರಿಯಲ್ ನೋಡ್ತೀರಾ, ಮೊದಲೆಲ್ಲ ವಾರಪತ್ರಿಕೆಗಳಲ್ಲಿ ಧಾರಾವಾಹಿ ಬರ್ತಾಯಿತ್ತು, ಈಗ ಮನೆಯ ಟಿ ವಿಯಲ್ಲಿ ಧಾರಾವಾಹಿ ಬರ್ತದೆ. ಯಾರು ಧಾರಾವಾಹಿಗಳನ್ನು ನೋಡ್ತೀರಿ? ಒಬ್ಬರು ಧೈರ್ಯದಲ್ಲಿ ಕೈ ಎತ್ತಿದ್ರು, ಒಬ್ಬರೆಯಾ? ಇನ್ಯಾರು ನೋಡೋದಿಲ್ವಾ ಧಾರಾವಾಹಿ? ಯಾಕೆ ನೋಡಲಿಕ್ಕೆ ಬಿಡೋದಿಲ್ವ ಮನೆಯಲ್ಲಿ? ಬಿಡ್ತಾರೆ. ನೋಡೋದಿಲ್ವಾ ನೀನು? ನೋಡ್ತೀಯಾ? ಮತ್ತೆ ಕೈ ಎತ್ತುದಿಲ್ಲ. ನೋಡಿ, ಅಷ್ಟು ಹೇಳಿದಂದರೆ 2 ಕೈ ಆಯಿತು. ಇನ್ನು ಬಾಕಿಯವರು ಇದರಲ್ಲೇನು ತಮಾಷೆ ಏನಿಲ್ಲ. ಮನೆಯಲ್ಲಿ ನೀವು ನೋಡುವ ಧಾರಾವಾಹಿ ಅಥವಾ ನೀವು ಹೋಗಿ ಬಂದ 2 ಗಂಟೆ ನೋಡಿದಂತಹ ಒಂದು ಚಲನಚಿತ್ರ, ಯಾರಾದರೂ ಮನೆಯವರ ಹತ್ತಿರದವರು ಕೇಳಿದರೆ ನೀವು ಹೇಗೆ ಹೇಳ್ತೀರಿ? 2 ಗಂಟೆಯ ಚಿತ್ರವನ್ನು ಅಥವಾ ವಾರ ಇಡೀ ನೋಡಿದ ಧಾರಾವಾಹಿಯನ್ನು ಇಡೀ ವಾರ ಹೇಳ್ತಾ ಕೂತ್ಕೊಳ್ತೀರಾ ಅಥವಾ 1-2 ಲೈನಲ್ಲಿ ಓದಿ ಹೇಳಿ ಮುಗಿಸ್ತೀರಾ? ಏನು ಮಾಡ್ತೀರಿ? 1-2 ಸಾಲಲ್ಲಿ ಆ ಕಥೆಯನ್ನು ನೀವು ಹೇಳ್ತೀರಿ ಅಲ್ವಾ? ಅದು ಹೇಗೆ ನಿಮಗೆ ಅಭ್ಯಾಸ ಆಯಿತು? ನೋಡಿದ ಚಿತ್ರ ಮನಸ್ಸಿನಲ್ಲಿ ಅಚ್ಚಾಗಿರ್ತದೆ, ನೋಡಿದ ಧಾರಾವಾಹಿ ಮನಸ್ಸಿನಲ್ಲಿ ಅಚ್ಚಾಗಿರ್ತದೆ. ಅಷ್ಟು ಏಕಾಗ್ರತೆಯಿಂದ ಅದನ್ನು ನೋಡ್ತೀರಿ. ಹತ್ತಿರದವರು ಯಾರು ಕೇಳಿದರೆ ಆ ಕಥೆ ಇಂಚಾಡ್ ಮಾಡಿ ಅವ ಅಂಚ 2 ಲೈನಲ್ಲಿ ಅದನ್ನು ಹೇಳಿ ಮುಗಿಸ್ತೀರಿ ಅಲ್ವಾ? ಅಂದರೆ ಆ 2 ಗಂಟೆಯನ್ನು ಸಂಕ್ಷಿಪ್ತವಾಗಿ ಹೇಳುವ ಒಂದು ಏಕಾಗ್ರತೆ, ಮನಸ್ಸಿನಲ್ಲಿರುವಂತಹ ಒಂದು ಜ್ಞಾಪಕ ಶಕ್ತಿ, ಅದು ಸುಪ್ತವಾಗಿ ನಿಮ್ಮನ್ನು ಎಚ್ಚರಿಸ್ತದೆ. ಅದನ್ನು ಅಷ್ಟೇ ಚಂದವಾಗಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅಭ್ಯಾಸ ಮಾಡಿಕೊಡ್ತದೆ. ಒಂದು ಪುಸ್ತಕವು ಹಾಗೆ ಒಂದು ಏಕಾಗ್ರತೆಯಿಂದ ಓದಿ ಅದನ್ನು 100 ಪುಟದ ಪುಸ್ತಕವನ್ನು ನೀವು ಖಾಲಿ 2 ಸಾಲಲ್ಲಿ 2 ನಿಮಿಷದಲ್ಲಿ ಇನ್ನೊಬ್ಬರಿಗೆ ಹೇಳ್ಬೋದು ಕಥೆಯನ್ನು. ಇದು ಯಾಕೆ ಅಭ್ಯಾಸ ಅಂತ ಹೇಳಿದೆ ಅಂತ ಹೇಳಿದರೆ, ನಿಮ್ಮ ಪಾಠ ಪುಸ್ತಕವೂ ಅಷ್ಟೇ. ನೀವು ಏಕಾಗ್ರತೆಯಿಂದ ನಿಮ್ಮ ಪಾಠ ಪುಸ್ತಕವನ್ನು ಓದಿದರೆ ನೀವು ಪರೀಕ್ಷೆಗೆ ಬರೆಯುವಾಗ ಅದನ್ನು ಬಾಯಿಪಾಠ ಮಾಡಬೇಕಾಗಿಲ್ಲ. ನೀವು 1 ಸಲ 2 ಸಲ ಏಕಾಗ್ರತೆಯಿಂದ ಓದುವ ಅಭ್ಯಾಸ ಬೆಳೆಸಿಕೊಂಡ್ರೆ ಅದು ಖಂಡಿತವಾಗಿ ನಿಮಗೆ ಪರೀಕ್ಷೆಗೆ 1-2 ಸಲ ಓದಿಕೊಂಡ್ರೆ ಅದು ಸುಲಭವಾಗಿ ನೆನಪಿಗೆ ಬರ್ತದೆ, ಪರೀಕ್ಷೆಯಲ್ಲಿ ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ. ಇಂತಹ ಕಾರಣಕ್ಕಾಗಿ ನೀವು ಗ್ರಂಥಾಲಯವನ್ನು ಉಪಯೋಗಿಸಿಕೊಳ್ಳಿ. ಪುಸ್ತಕಗಳನ್ನು ಆದಷ್ಟು ಹೆಚ್ಚು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಈ ಅಭ್ಯಾಸದಿಂದ ನಿಮ್ಮ ಜೀವಮಾನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಗಮನಿಸಿಕೊಳ್ಳಿ. ಮನೆಯಲ್ಲಿ ಒಂದು ವೇಳೆ ಕೆಲವು ಸಲ ಮನೆಯವರು ಹೆದರಿಸ್ತಾರೆ, ಬೈತಾರೆ, ಏತು ಪುಸ್ತಕ ಓದುವ, ಪಾಠ ಓದು ಹೇಳ್ತಾರಾ ಇಲ್ವೋ? ಏತು ಧಾರಾವಾಹಿ ತುಪ್ಪ, ಏತು ಗುಬ್ಬ, ಮನೆಯಲ್ಲಿ ಹೆದರಿಸ್ತಾರೆ. ಆಗ ಹೇಳಿ, ಅರ್ಧ ಗಂಟೆ ಆದರೂ ಕನಿಷ್ಠ ಪುಸ್ತಕ ಓದುವುದರಿಂದ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಇದನ್ನು ನಮಗೆ ಹೇಳಿದ್ದಾರೆ. ಈ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಮಗೆ ಬೇರೆಲ್ಲದಕ್ಕೂ ಉಪಯೋಗ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಮನೆಯವರಿಗೂ ಮನವರಿಕೆ ಮಾಡಿ ಈ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತ ಹೇಳಿಕೊಳ್ತಾ, ಗ್ರಂಥಾಲಯಕ್ಕೆ ಎಲ್ಲರೂ ಬರುವ ಹಾಗೆ ಆಗಬೇಕು. ಆ ಗ್ರಂಥಾಲಯದಲ್ಲಿರುವ ಕನಿಷ್ಠ ಒಮ್ಮೆ ಪುಸ್ತಕಗಳನ್ನಾದರೂ ಕಣ್ತುಂಬ ನೋಡಿಕೊಳ್ಳಿ ಅಂತ ಹೇಳಿಕೊಳ್ತಾ, ಆದವರು ಓದಿ, ಇಷ್ಟ ಇದ್ದವರು ಓದುವಂತಹ ಹವ್ಯಾಸವನ್ನು ಮುಂದುವರಿಸಿಕೊಳ್ಳಿ. ಎಲ್ಲರಿಗೂ ಬದುಕಿನಲ್ಲಿ ಯಶಸ್ಸು ಸಿಗಲಿ. ಇಷ್ಟು ಹೊತ್ತು ಮಾತುಗಳನ್ನು ಕೇಳಿದಂತಹ ಮತ್ತು ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಉಳ್ಳಾಲ ಗ್ರಂಥಾಲಯದ ಗ್ರಂಥಪಾಲಕರಿಗೂ, ನನ್ನನ್ನು ಒಬ್ಬರು ಸೂಚಿಸಿದವರು ಇದ್ದಾರೆ ಇಲ್ಲಿ, ಆತ್ಮೀಯರು ಹಕ್, ನನ್ನನ್ನು ಕರಾವಳಿ ಮಾರುತ ಪತ್ರಿಕೆಯಲ್ಲಿರುವಾಗ ಕಂಡವರು, ನಾನು ಹೊಸಗುರಲು ಆರಂಭ ಮಾಡುವಾಗಲೂ ಅವರು ಹತ್ತಿರದಲ್ಲಿ ಇದ್ದರು, ನೆನಪಿಟ್ಟುಕೊಂಡಿದ್ದಾರೆ. ಉಳ್ಳಾಲ ಭಾಗದಲ್ಲಿ ನೆನಪಿಟ್ಟುಕೊಂಡು ಇಂಥವರೊಬ್ಬರು ಇದ್ದಾರೆ ಅಂತ ಹೇಳಿ ಅವರಿಗೆ ಸೂಚಿಸಿದ್ದಾರೆ. ಅವರಿಗೂ ನಮಸ್ಕರಿಸ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ.